ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಕಾರ್ಯಕ್ರಮವನ್ನು ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರು ಅರ್ಪಿಸ್ತಾ ಇದ್ದಾರೆ. ಇದನ್ನು ವಾರಕ್ಕೊಂದು ಆರೋಗ್ಯದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೇ, ವಿಶೇಷ ಮಾತುಕತೆಯಲ್ಲಿ ನಾವು ವಾರಕ್ಕೊಂದು ಆರೋಗ್ಯದ ವಿಷಯ, ಬೇರೆ ಬೇರೆ ವಿಷಯಗಳನ್ನು ಆಯ್ದುಕೊಳ್ತೇವೆ. ಈ ವಾರ ನಾವು ಆ್ಯಂಟಿಬಯೋಟಿಕ್ ಎನ್ನುವಂತಹ ಒಂದು ವಿಷಯವನ್ನು ಆಯ್ದುಕೊಂಡಿದ್ದೇವೆ. ಈ ವಿಷಯದ ಬಗ್ಗೆ ಮಾತಾಡುವುದಿದ್ರೆ, ಆ್ಯಂಟಿಬಯೋಟಿಕ್ ಆಗಿ ಸಾಮಾನ್ಯವಾಗಿ ನಾವು ನಮ್ಮ ಆರೋಗ್ಯ ಕೆಟ್ಟು ಹೋದಾಗ, ರೋಗ ಬಂದಾಗ, ಜ್ವರ ಬಂದಾಗ ಇಂತಹ ಮಾತ್ರೆಗಳನ್ನು ಉಪಯೋಗ ಮಾಡುವುದನ್ನು ಅಥವಾ ಡಾಕ್ಟರ್ಗಳು ಕೊಡುವುದನ್ನು ನಾವು ನೋಡಿದ್ದೇವೆ. ಆದರೆ ಒಟ್ಟಾರೆಯಾಗಿ ಆ್ಯಂಟಿಬಯೋಟಿಕ್ ಏನು ಅಂತ ಹೇಳಿಕೊಂಡು ಸ್ಪಷ್ಟವಾದ ಕಲ್ಪನೆ ಯಾರಿಗೂ ಇಲ್ಲ. ಏನಿದೆ ಆ್ಯಂಟಿಬಯೋಟಿಕ್ ಅಂದರೆ? ಆ್ಯಂಟಿಬಯೋಟಿಕ್ಸ್ ಅಂದರೆ ನಾವು ಅದನ್ನು ಜೀವರಕ್ಷಕ ಔಷಧಿಗಳು ಅಂತ ಹೇಳ್ತೇವೆ ನಾವು. ಅಂದರೆ ದೇಹಕ್ಕೆ ಸೋಂಕು ತಗೊಳ್ಳುವುದು, ಇನ್ಫೆಕ್ಷನ್ ಆಗೋದು ಅಂತ ಹೇಳ್ತೇವೆ. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಗಳು ಆಗ್ತದೆ. ಸಾಮಾನ್ಯವಾಗಿ ಆ್ಯಂಟಿಬಯೋಟಿಕ್ಗಳನ್ನು ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಕೊಡುವಂಥದ್ದು, ಹಾಗೆ ಫಂಗಲ್ ಇನ್ಫೆಕ್ಷನ್ಗೂ ಕೊಡುವಂಥದ್ದು. ವೈರಲ್ ಇನ್ಫೆಕ್ಷನ್ಗಳಿಗೆ ಸಾಮಾನ್ಯವಾಗಿ ಆ್ಯಂಟಿಬಯೋಟಿಕ್ ಕೊಡುವುದಿಲ್ಲ. ಆದರೆ ವೈರಲ್ ಇನ್ಫೆಕ್ಷನ್ ಆದಾಗ ದೇಹದ ರಕ್ಷಣಾ ವ್ಯವಸ್ಥೆ ಕುಸಿದು ಹೋಗಿ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಕೆಲವೊಮ್ಮೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಸೊ ಹೀಗೆ ನಮಗೆ ದೇಹಕ್ಕೆ ಸೋಂಕು ತಗುಲಿದಾಗ ದೇಹವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಕೊಡುವಂತಹ ಒಂದು ಜೀವರಕ್ಷಕ ಔಷಧಿಗಳನ್ನೇ ನಾವು ಆ್ಯಂಟಿಬಯೋಟಿಕ್ ಅಂತ ಹೇಳ್ತೇವೆ. ಆದರೆ ವಿಪರ್ಯಾಸ ಅಂದರೆ ಈ ಜೀವರಕ್ಷಕ ಔಷಧಿಗಳೇ ಈಗ ಜೀವಭಕ್ಷಕ ಔಷಧಿಗಳಿಗಾಗಿ ಒಂದು ಮಾರುಕಟ್ಟೆಯಲ್ಲಿ ನಮ್ಮ ದುರ್ಬಳಕೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಯಾವತ್ತು 1928ರಲ್ಲಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅಂತ ಹೇಳುವ ಒಬ್ಬ ಪುಣ್ಯಾತ್ಮ ಈ ಮನುಷ್ಯನಿಗೆ ಸೋಂಕು ತಗುಲಿದ, ಅದಕ್ಕಿಂತ ಮೊದಲು ಆ್ಯಂಟಿಬಯೋಟಿಕ್ ಇರಲಿಲ್ಲ. 1928 ಪ್ರಿಸೈಸ್ಲಿ ಸೆಪ್ಟೆಂಬರ್ 28ರಂದು ಈ ಪೆನ್ಸಿಲಿನ್ ಎನ್ನುವ ಒಂದು ಫಸ್ಟ್ ಆ್ಯಂಟಿಬಯೋಟಿಕ್ನನ್ನು ಅವರು ಕಂಡುಹಿಡಿದದ್ದು. ಅವರು ಸ್ಕಾಟಿಷ್ ದೇಶದ ಸೈಂಟಿಸ್ಟ್ ಆಗಿದ್ದರು, ವಿಜ್ಞಾನಿಯಾಗಿದ್ದರು. ಅವರು ಭಾಳಷ್ಟು ಸ್ಟಡಿ ಮಾಡ್ತಾ ಆಕ್ಸಿಡೆಂಟಲಿ ಇದನ್ನು ಈ ಆ್ಯಂಟಿಬಯೋಟಿಕ್ಸನ್ನು ಕಂಡುಹಿಡಿದರು. ಅದಕ್ಕಿಂತ ಮೊದಲು ನಮ್ಮ ದೇಹಕ್ಕೆ ಸೋಂಕು ತಗುಲಿದಾಗ ಎಷ್ಟೋ ಜೀವಹಾನಿ ಆಗ್ತಾಯಿತ್ತು. ದೇಹದ ಒಳಗೆ ಬ್ಯಾಕ್ಟೀರಿಯಾಗಳು ಸೇರಿಕೊಂಡು ನಮ್ಮ ದೇಹದಲ್ಲಿ ರುದ್ರನರ್ತನ ಆರಂಭಿಸಿ ದೇಹದ ಎಲ್ಲ ಅಂಗಾಂಗಗಳನ್ನು ಹಾಳು ಮಾಡಿ ದೇಹಕ್ಕೆ ತೊಂದರೆ ಕೊಟ್ಟು ದೇಹದ ಜೀವವನ್ನೇ ತೆಗೆಯುವಂಥ ಪರಿಸ್ಥಿತಿ ಬಂದಾಗ ಇಂತಹ ಆ್ಯಂಟಿಬಯೋಟಿಕ್ಗಳನ್ನು ಬಳಕೆ ಮಾಡಿ ನಾವು ರಕ್ಷಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನಾಂದಿ ಹಾಡಿದ್ದು ಅಲೆಕ್ಸಾಂಡರ್ ಫ್ಲೇಮಿಂಗ್. ಅದರ ನಂತರ ಭಾಳಷ್ಟು ಚೇಂಜಸ್ಗಳು ಬಂದಿದೆ, ಹೊಸ ಆ್ಯಂಟಿಬಯೋಟಿಕ್ಗಳು ಬಂದಿದೆ, ಹೊಸ ರೋಗಗಳು ಬಂದಿದೆ. ಈಗಂತೂ ದಿನಕ್ಕೊಂದು ಹೊಸ ರೋಗಗಳು ಬರ್ತಾ ಇದೆ, ಹೊಸ ಆ್ಯಂಟಿಬಯೋಟಿಕ್ಗಳು ಬಂದಿದೆ. ನೂರಾರು ಬಗೆಯ ಆ್ಯಂಟಿಬಯೋಟಿಕ್ಗಳು ಈಗ ಲಭ್ಯವಿದೆ. ಈ ಆ್ಯಂಟಿಬಯೋಟಿಕ್ಗಳನ್ನು ನಾವು ಹೇಗೆ ಬಳಸಬೇಕು, ಆ ರೀತಿಯಲ್ಲಿ ನಾವು ಬಳಸದೇ ಇದ್ದ ಕಾರಣದಿಂದ ಆ್ಯಂಟಿಬಯೋಟಿಕ್ ಬಳಕೆಗಿಂತ ದುರ್ಬಳಕೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಈಗ ಬಹಳಷ್ಟು ಮನುಕುಲಕ್ಕೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಅದು ಯಾಕೆ ಈ ದುರ್ಬಳಕೆ ಆಗ್ತಾ ಇದೆ, ಯಾಕೆ, ಏನು ಮಾಡಬೇಕು, ಏನು ಮಾಡಬಾರ್ದು ಎನ್ನುವುದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅಂದರೆ ಜೀವರಕ್ಷಕ ಔಷಧಿಗಳಾಗಿ ಆ್ಯಂಟಿಬಯೋಟಿಕ್ಗಳು ನಮಗೆ ಉಪಯೋಗ ಆಗ್ತದೆ. ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯದ ಏನು ಹೇಳ್ತೇವೆ, ರೋಗ ನಿರೋಧಕ ಶಕ್ತಿಗಳು ಕುಂದಿದಾಗ ಅದನ್ನು ಹೆಚ್ಚಿಸುವಂತಹ ಶಕ್ತಿಯ ಕೆಲಸವನ್ನು ಈ ಆ್ಯಂಟಿಬಯೋಟಿಕ್ಗಳು ಮಾಡ್ತವೆ. ನೋಡಿ, ನಮ್ಮ ದೇಹಕ್ಕೆ ಸೋಂಕು ತಗುಲಿದಾಗ ನಮ್ಮ ದೇಹದಲ್ಲಿ ರಕ್ಷಣಾ ವ್ಯವಸ್ಥೆ ಇದೆ. ಈಗ ನಮ್ಮ ದೇಶದಲ್ಲಿ ಗಡಿಯನ್ನು ಸೈನಿಕರು ಹೇಗೆ ಕಾಯ್ತಾರೋ ಹಾಗೆ ನಮ್ಮ ದೇಹಕ್ಕೆ ಬ್ಯಾಕ್ಟೀರಿಯಾಗಳು ಬಂದಾಗ, ಸೋಂಕು ತಗುಲಿದಾಗ ನಮ್ಮ ದೇಹದಲ್ಲಿ ರಕ್ಷಣಾ ವ್ಯವಸ್ಥೆ ಇದೆ. ಬಿಳಿ ರಕ್ತ ಕಣಗಳು ಅಂತ ಹೇಳ್ತೇವೆ, ಅದನ್ನು ನಾವು ಫಸ್ಟ್ ಲೈನ್ ಡಿಫೆನ್ಸ್ ಅಂತ ನಮ್ಮ ಸ್ಕಿನ್ನನ್ನು ಹೇಳ್ತೇವೆ. ದೇಹದ ಒಳಗೆ ಹಾಗೆಯೇ ನಮ್ಮ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ನಮ್ಮ ಸ್ಕಿನ್. ಮತ್ತು ನಮ್ಮ ದೇಹದ ಸೋಲ್ಜರ್ಸ್ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್. ಸೊ ಯಾವುದೇ ವಸ್ತು, ಫಾರಿನ್ ಬಾಡಿ, ಅದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ಅಥವಾ ಇನ್ಯಾವುದೇ ವಸ್ತು ದೇಹಕ್ಕೆ ನುಗ್ಗಿದಾಗ ಅದನ್ನು ದೇಹದಿಂದ ಹೊರಗೆ ಹಾಕಲಿಕ್ಕೆ ನಮ್ಮ ದೇಹದ ವ್ಯವಸ್ಥೆ ಅಷ್ಟು ಪೂರಕವಾಗಿ ಕೆಲಸ ಮಾಡ್ತದೆ. ಆದರೆ ಕೆಲವೊಮ್ಮೆ ದೇಹದ ರಕ್ಷಣಾ ವ್ಯವಸ್ಥೆ ಕುಸಿದು ಹೋದಾಗ ನಮಗೆ ಈ ರೀತಿಯ ಆ್ಯಂಟಿಬಯೋಟಿಕ್ಗಳ ಅವಶ್ಯಕತೆ ಇರ್ತದೆ. ಫಾರ್ ಎಕ್ಸಾಂಪಲ್, ಡಯಾಬಿಟಿಸ್ ಇರುವಂಥ ವ್ಯಕ್ತಿಗೆ ಅಥವಾ ಏಡ್ಸ್ ಇರುವಂಥ ವ್ಯಕ್ತಿಗೆ ಈ ಥರ ತೊಂದರೆಗಳು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಹಳ ಬೇಗ ಆಗ್ತದೆ. ಆವಾಗ ದೇಹದ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿಲ್ಲದಿದ್ದಾಗ ಸೋಂಕು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆ ಸಂದರ್ಭಗಳಲ್ಲೆಲ್ಲ ಆ್ಯಂಟಿಬಯೋಟಿಕ್ ಬಳಸಿ ಈ ಹೊರಗಿನಿಂದ ನಮ್ಮ ದೇಹಕ್ಕೆ ಬಂದಂತಹ ನಾವು ಬ್ಯಾಕ್ಟೀರಿಯಾಗಳನ್ನು ನಾವು ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಈ ಆ್ಯಂಟಿಬಯೋಟಿಕ್ ಬಳಸುವಂಥದ್ದು. ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು ಅನ್ನೋದನ್ನು ವೈದ್ಯರು ನಿರ್ಧರಿಸ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಈಗ ಏನಾಗಿದೆ ಅಂದರೆ ಆ್ಯಂಟಿಬಯೋಟಿಕ್ಟನ್ನು ಎಲ್ಲರೂ ಸಹ ಒಳ್ಳೆ ಚಾಕ್ಲೇಟ್, ಪಾಪ್ಕಾರ್ನ್ ತಿಂದ ಥರ ತಿಂತಾ ಇದ್ದಾರೆ. ಏನೋ ಒಂದು ಸಣ್ಣ ಜ್ವರ ಬಂದಾಗಲೂ
ಆ್ಯಂಟಿಬಯೋಟಿಕ್ ಕೊಡಿ ಅಂತ ತಿನ್ನೋದು, ಆ್ಯಂಟಿಬಯೋಟಿಕ್ ಕೊಡಿ ಅಂತೇಳಿ ವೈದ್ಯರ ಮೇಲೆ ಪ್ರೆಷರ್ ಮಾಡುವಂಥದ್ದು, ಬೇರೆ ತೊಂದರೆ ಆಗಬಾರ್ದು, ನನಗೆ ಜಾಸ್ತಿ ದೊಡ್ಡ ರೋಗ ಬರಬಾರ್ದು, ಆ್ಯಂಟಿಬಯೋಟಿಕ್ ಈಗಲೇ ಕೊಡಿ ಡಾಕ್ಟ್ರೆ ಅಂತ ಹೇಳೋದು. ಈ ರೀತಿ ಆ್ಯಂಟಿಬಯೋಟಿಕ್ಗಳ ದುರ್ಬಳಕೆ ಆಗೋದರಿಂದ ಇದು ಇವತ್ತು ನಾವೊಂದು ಸಂಕಷ್ಟಕ್ಕೆ, ಮನುಕುಲಕ್ಕೆ ಸಂಕಷ್ಟಕ್ಕೆ ತಲುಪಿದ್ದೇವೆ. ಯಾಕೆಂತ ಹೇಳಿದರೆ, ಎಲ್ಲಿ ಅನಿವಾರ್ಯವಾಗಿ ಬಳಸಬೇಕಾದ ಔಷಧಿಯನ್ನು ನಾವು ದಿನಬಳಕೆಯ ವಸ್ತುವಾಗಿ ಮಾಡಿದರೆ, ಮುಂದೆ ನಮಗೆ ತುರ್ತು ಅಗತ್ಯ ಇದ್ದಾಗ ನಾವು ಅದೇ ಆ್ಯಂಟಿಬಯೋಟಿಕ್ ಬಳಸಿದರೆ ನಮ್ಮ ಉಪಯೋಗಕ್ಕೆ ಬರೋದಿಲ್ಲ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆಂದರೆ, ಮಾರುಕಟ್ಟೆ ಈಗ ವಿಶ್ವದಲ್ಲಿ ಈ ಆ್ಯಂಟಿಬಯೋಟಿಕ್ಗಳ ದುರ್ಬಳಕೆ ಅಮೇರಿಕಾದಲ್ಲಿ ಹೈಯೆಸ್ಟ್ ಆಗ್ತಾ ಇದೆ, ಯುರೋಪ್ ಕಂಟ್ರೀಸ್ಗಳಲ್ಲಿ. ಇದರ ಮಾರುಕಟ್ಟೆ ನೋಡಿ, 2000 ಇಸವಿನಲ್ಲಿ ಇದ್ದಂತಹ $20 ಮಿಲಿಯನ್ ಇವತ್ತು 2015ಕ್ಕೆ ಅದು 70 ಮಿಲಿಯನ್ಗೆ ಬಂದು ನಿಂತಿದೆ. ನಮ್ಮ ಭಾರತ ದೇಶವನ್ನು ತಗೊಂಡ್ರೆ 2000 ಇಸ್ವಿಯಲ್ಲಿ 3.3 ಮಿಲಿಯನ್ ಇದ್ದದ್ದು ಇವತ್ತು 2015ಕ್ಕೆ ಆಗುವಾಗ 6.6, ಈಗ 2019ಕ್ಕೆ ಆಗುವಾಗ 9 ಮಿಲಿಯನ್ ಅಷ್ಟು ಆ್ಯಂಟಿಬಯೋಟಿಕ್ಗಳ ಬಳಕೆ ಆಗ್ತಾ ಇದೆ, ಉಪಯೋಗ ಅಷ್ಟು ಹೆಚ್ಚಾಗಿದೆ. ಅದು ಎಲ್ಲೋ ಒಂದು ಕಡೆ ನಾವು ದಾರಿ ತಪ್ತಾ ಇದೆ, ಅಗತ್ಯ ಇಲ್ಲದಿದ್ದರೂ ಬಳಸ್ತಾ ಇದ್ದೇವೆ ಅನ್ನೋ ಒಂದು ಸಂಕಷ್ಟಕ್ಕೆ ನಾವು ತಲುಪಿದ್ದೇವೆ. ಇದರಿಂದಾಗಿ ಉಪಯೋಗಕ್ಕಿಂತ ಉಪದ್ರವಣೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಜಾಸ್ತಿ ಆ್ಯಂಟಿಬಯೋಟಿಕ್ಗಳು ತೆಗೆದುಕೊಳ್ಬಾರ್ದು. ವೈದ್ಯರಾಗಿ ನಮಗೂ ಹೊಣೆಗಾರಿಕೆ ಇದೆ. ಅನಗತ್ಯವಾಗಿ ಆ್ಯಂಟಿಬಯೋಟಿಕ್ ಬಳಕೆ ಮಾಡೋಂಗಿಲ್ಲ. ಬಳಕೆ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಆ್ಯಂಟಿಬಯೋಟಿಕ್ಗಳ ದುರ್ಬಳಕೆ ಆಗಬಾರ್ದು, ಆದರೆ ನಮ್ಮ ದೇಹಕ್ಕೆ ತೊಂದರೆ ಆಗ್ತದೆ ಅಂತ ಹೇಳೋ ಒಂದು ಸಂದೇಶವನ್ನು ನಾವು ಸಮಾಜಕ್ಕೆ ತಲುಪಿಸುವ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಮತ್ತೆ ನಿಮ್ಮನ್ನು ಈ ಪುಸ್ತಕಗಳ ವಿಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈ ವಾರದಲ್ಲಿ ಆ್ಯಂಟಿಬಯೋಟಿಕ್ ಇದರ ಉಪಯೋಗ ದುರುಪಯೋಗದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ಆ್ಯಂಟಿಬಯೋಟಿಕ್ ಅಂದರೆ ಏನು ಅಂತ ಹೇಳಿದ್ರಿ, ದುರುಪಯೋಗದ ಬಗ್ಗೆ ನಾವು ಸೂಕ್ಷ್ಮವಾಗಿ ನೀವು ಹೇಳ್ತಾ ಇದ್ರಿ. ಈಗ ಒಟ್ಟಾರೆಯಾಗಿ ಆ್ಯಂಟಿಬಯೋಟಿಕನ್ನು ನಾವು ಯಾಕೆ ಸೇವಿಸಬೇಕು, ಇದರಿಂದ ಆಗುವ ಉಪಯೋಗ ಏನು ನಮಗೆ? ನೋಡಿ, ಆ್ಯಂಟಿಬಯೋಟಿಕ್ಗಳು ದೇಹಕ್ಕೆ ಸೋಂಕು ತಗಲಿದಾಗ ಮಾತ್ರ ನಮಗೆ ಆ್ಯಂಟಿಬಯೋಟಿಕ್ಗಳ ಅವಶ್ಯಕತೆ ಇರುವಂಥದ್ದು. ಆ್ಯಂಟಿಬಯೋಟಿಕ್ಸ್ ಅಂದರೆ, ಈಗ ನೋಡಿ, ನಮಗೆ ಟೈಫಾಯ್ಡ್ ಜ್ವರ ಬಂತು, ಆ್ಯಂಟಿಬಯೋಟಿಕ್ ಬಳಸಬೇಕು. ಮತ್ತು ಇನ್ಯಾವುದೇ ಜ್ವರ ಬಂತು, ಟ್ಯೂಬರ್ಕ್ಲೋಸಿಸ್, ಕ್ಷಯರೋಗ ಬಂತು, ಆವಾಗ ಆ ರೋಗದ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸುವಂಥ ಆ್ಯಂಟಿಬಯೋಟಿಕ್ ನಾವು ಬಳಸಬೇಕು. ಸೊ ವೈದ್ಯರು ನಿಮಗೆ ಒಂದು ರೋಗ ಬಂದಾಗ ಯಾಕಾಗಿ ಬಂದಿದೆ ಅಂತ ಕಂಡುಹಿಡಿತಾರೆ. ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಅಥವಾ ಇನ್ಯಾವುದೇ ಫಂಗಲ್ ಇನ್ಫೆಕ್ಷನ್, ಅದನ್ನು ಕಂಡುಹಿಡಿತಾರೆ. ನಾವು ಕಂಡುಹಿಡಿತೇವೆ ವೈದ್ಯರು. ಆಮೇಲೆ ಅದಕ್ಕೆ ಬೇಕಾದಂಥ ಆ್ಯಂಟಿಬಯೋಟಿಕ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಕೆಲವೊಮ್ಮೆ ಸಿಂಪಲ್ ಕೋಲ್ಡ್ ಆಗ್ತದೆ, ಶೀತ ಅಂತ ಹೇಳ್ತೇವೆ, ಅದಕ್ಕೂ ಸಹ ಆ್ಯಂಟಿಬಯೋಟಿಕ್ ಕೆಲವರು ಬಳಸ್ತಾ ಇದ್ದಾರೆ. ಅದು ಅಗತ್ಯ ಇಲ್ಲ. ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ ಆದಾಗ ಜ್ವರ ಬರುವಂಥದ್ದು, ಮೂಗಲ್ಲಿ ಮೂಗು ಸೋರುವಂಥದ್ದು, ಅಕ್ಷಿ ಬರುವಂಥದ್ದು, ಇದೆಲ್ಲ ಮೈಕೈಗೆ ಸಾಮಾನ್ಯ ಜ್ವರ ಕಾಮನ್ ಕೋಲ್ಡ್ ಅಂತ ಹೇಳ್ತೇವೆ. ಇದು ವೈರಲ್ನಿಂದ ಬರುವಂಥ ಜ್ವರ. ಅಂಥದಕ್ಕೆ ಆ್ಯಂಟಿಬಯೋಟಿಕ್ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಜನರು ಅತಿ ಬುದ್ಧಿವಂತರು. ನನಗೆ ಜ್ವರ ಬಂದಿದೆ, ಇನ್ನು ಜೋರಾಗೋದು ಬೇಡ ಅಂಥೇಳಿ ನಾನು ಆ್ಯಂಟಿಬಯೋಟಿಕ್ ಶುರು ಮಾಡಿದೆ ಅಂತೇಳಿ, ಅಂದರೆ ಅತಿ ಬುದ್ಧಿವಂತಿಕೆಯನ್ನು, ಜಾಣತನವನ್ನು ಪ್ರದರ್ಶಿಸುವುದು. ಅಲ್ಲಿ ನಿಜವಾಗಿ ಸಹ ಒಬ್ಬನಿಗೆ ಸಾಮಾನ್ಯ ವೈರಲ್ ಜ್ವರ ಬಂದರೆ ಆ್ಯಂಟಿಬಯೋಟಿಕ್ನ ಅವಶ್ಯಕತೆ ಇಲ್ಲ. ಒಂದು ಮಾತಿದೆ, ಆ್ಯಂಟಿಬಯೋಟಿಕ್ ಇದು ಜ್ವರ ಬಂದಾಗ, ಕಾಮನ್ ಕೋಲ್ಡ್ ಆದಾಗ ಔಷಧಿ ತಗೊಂಡ್ರೆ 1 ದಿವಸ, ಇಲ್ಲದಿದ್ದರೆ 7 ದಿವಸ, ಅಂದರೆ ಅದು 1 ವಾರ. ಸಾಮಾನ್ಯ ಮಾತು. ಔಷಧಿ ತಗೊಂಡ್ರೆ 1 ವಾರ, ತಗೊಳ್ಳಿಲ್ಲ ಅಂದರೆ 7 ದಿವಸ ಅಂತೇಳಿ ಅಷ್ಟೇ. ಅದರಿಂದ ಅಗತ್ಯನೇ ಇಲ್ಲ. ಔಷಧಿ ಇಲ್ಲದೆ ಕಡಿಮೆ ಆಗುವಂಥ, ಔಷಧಿ ತಗೊಂಡ್ರು ಅಷ್ಟೇ ದಿನ, ಔಷಧಿ ತಗೊಳ್ಳದಿದ್ರು ಅಷ್ಟು ದಿನದಲ್ಲೇ ಅದು ಗುಣ ಆಗಿ ಆಗೋದು. ತನ್ನಿಂತಾನೆ ದೇಹದ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿರುತ್ತದೆ. ಆಗ ಇಂತಹ ವೈರಸ್ ಅಟ್ಯಾಕನ್ನು ರಕ್ಷಿಸಿಕೊಳ್ಳುವಂಥ ತಾಕತ್ತು ನಮ್ಮ ದೇಹಕ್ಕಿದೆ. ಆದರೆ ಏನು ಮಾಡ್ತಾರೆ ನಮ್ಮ ಜನರು, ವೈದ್ಯರ ಸಲಹೆ ಇಲ್ಲದೆ ಸ್ವಯಂ ವೈದ್ಯರಾಗಿ ಅಥವಾ ಡಾಕ್ಟರ್ ಗೂಗಲ್ ಅವರ ಸಹಾಯದಿಂದ ಆ್ಯಂಟಿಬಯೋಟಿಕ್ಗಳನ್ನು ತೆಗೆದುಕೊಳ್ಳುವಂಥ ಒಂದು ಹವ್ಯಾಸ, ಪ್ರವೃತ್ತಿಯನ್ನು ಮಾಡಿಕೊಂಡಿದ್ದಾರೆ. ಅದರಿಂದಾಗಿ ಭಾಳಷ್ಟು ತೊಂದರೆಗಳಾಗ್ತದೆ. ಇದನ್ನು ಖಂಡಿತವಾಗಿ ಸಹ ಮಾಡಬಾರ್ದು. ಯಾವಾಗ ನಿಮಗೆ ರೋಗ ಇದೆ, ನಿಮಗೆ ಆ್ಯಂಟಿಬಯೋಟಿಕ್ ಬೇಗ ಬೇಡೋ ಅನ್ನೋದನ್ನು ನಿರ್ಧಾರ ಮಾಡೋದು ನೀವಲ್ಲ, ಪಕ್ಕದ ಮನೆಯವರಲ್ಲ, ನಿಮ್ಮ ಹೆತ್ತವರಲ್ಲ, ನಿಮ್ಮ ಟೀಚರ್ಸ್ ಅಲ್ಲ. ಇದು ವೈದ್ಯರು ನಿರ್ಧಾರ ಮಾಡಬೇಕು. ನಿಮಗೆ ರೋಗ ಬಂದಾಗ ವೈದ್ಯರ ಬಳಿ ಹೋಗಿ, ನಿಮಗೆ ಆ್ಯಂಟಿಬಯೋಟಿಕ್ ಬೇಕಾ ಬೇಡವಾ ಅನ್ನೋದನ್ನು ವೈದ್ಯರು ನಿರ್ಧರಿಸ್ತಾರೆ. ಕೆಲವೊಮ್ಮೆ ನಾವೇ ಕೇಳಿ ವೈದ್ಯರ ಹತ್ರ ತಗೊಳ್ಳೋರು ಇದ್ದಾರೆ, ಆ್ಯಂಟಿಬಯೋಟಿಕ್ ಕೊರಲೆ ಡಾಕ್ಟರ್ ಹೇಳಿ. ನೀವು ಹಾಗೆ ಹೇಳಿದ್ರಿ. ಹೌದು. ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಕಾಯುವ ವ್ಯವಧಾನ ಇಲ್ಲ ಈಗಿನ ರೋಗಿಗಳಿಗೆ. ನಾವು ಅಷ್ಟು ಬುದ್ಧಿವಂತರಾಗಿ ಬೆಳೆದಿದ್ದೇವೆ. ಈಗ ನಿಮಗೆ ಜ್ವರ ಬಂದರೆ ಮರುದಿವಸನೇ ಜ್ವರ ಕಡಿಮೆ ಆಗಬೇಕು. ನೀವು ಏನು ಮಾತ್ರೆ ಕೊಡದೆ ಬರೀ ಒಂದು ಪ್ಯಾರಾಸಿಟಮಾಲ್ ಕೊಟ್ಟು ನಿನಗೆ ಜ್ವರ ಇದೆ
ಪ್ಯಾರಾಸಿಟಮಾಲ್ ತಗೋ 2 ದಿವಸ ನೋಡುವ ಅಂತ ಹೇಳಿದರೆ ಇವರು ರೋಗಿಗಳು ಏನು ಹೇಳ್ತಾರೆ ಅಂದರೆ ಆ ಡಾಕ್ಟ್ರು ದಾಲ ಪ್ರಯೋಜನ ಇಜ್ಜಿ ಒಂದೇ ಮಾತ್ರೆ ಕೊರೋಣ ಅಂತೇಳಿ. ಅಂದರೆ ಜಾಸ್ತಿ ಮಾತ್ರೆ ಕೊಟ್ಟವರು ಒಳ್ಳೆ ಡಾಕ್ಟ್ರು ಅಂತ ಹೇಳೋ ಒಂದು ಭಾವನೆಯೂ ಸಹ ಜನರಲ್ಲಿದೆ. ಮತ್ತು ಇನ್ನೊಂದು ಮಾತು ಬರ್ತದೆ ಹೆಚ್ಚಾಗಿ, ಆ ಡಾಕ್ಟ್ರು ಆ್ಯಂಟಿಬಯೋಟಿಕ್ ಕೊಡಲಿಲ್ಲ, ಮೋಸ್ಟ್ಲಿ ಹೊಸ ಡಾಕ್ಟ್ರ್ ಇರಬೇಕು, ಅವ್ರಿಗೆ ಗೊತ್ತಿಲ್ವ ಗೊತ್ತಿದ್ಯಾ ಅಂತೇಳಿ. ಅಂದರೆ ಡಾಕ್ಟ್ರಿಗೆ ಗೊತ್ತಿಲ್ಲ, ಎಲ್ಲ ಇವರಿಗೆ ಗೊತ್ತಿದೆ ಅಂತೇಳಿ. ಮತ್ತು ನಮಗೆ ಜ್ವರ ಬಂದರೆ ಒಂದೇ ದಿವಸದಲ್ಲಿ ಕಡಿಮೆ ಆಗಬೇಕು, ಮರುದಿವಸ ಇವನು ಎದ್ದು ಲಟ್ಟ ನಿಲ್ಲಬೇಕು. ಇಲ್ಲದಿದ್ದರೆ ಆ ಡಾಕ್ಟರ್ ದಾಲ ಪ್ರಯೋಜನ ಇದೆ, ಸ್ಟ್ರಾಂಗ್ ಡೋಸು ಕೊತ್ತನ ಒಂದೇ ದಿನ ಕಡಿಮೆ ಹಾಕೋಣ ಅಂತೇಳಿ. ಈ ರೀತಿಯ ಒಂದು ವ್ಯವಹಾರ ಉಂಟಲ್ಲ, ಅದು ಖಂಡಿತವಾಗಿ ನಿಲ್ಲಬೇಕು, ಅದು ಆಗಬಾರ್ದು. ಸೊ ಇದು ಕೆಲವೊಮ್ಮೆ ಹಾಗೆ ಆಗ್ತದೆ, ಒಬ್ಬ ರೋಗಿ ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾನೆ, ಮರುದಿವಸ ಕಡಿಮೆ ಆಗಲಿಲ್ಲ ಅಂದರೆ ಆ ಡಾಕ್ಟ್ರನ್ನ ಬಿಟ್ಟು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ. ಆವಾಗ ಏನಾಗ್ತದೆ, ಆ ಡಾಕ್ಟ್ರ್ ಹತ್ರ ಏನು ಹೇಳ್ತಾನೆ, ಆ ಡಾಕ್ಟ್ರು ಒಂದೇ ಮಾತ್ರೆ ಕೊಡೋಣ ದಾಲ ಕಡಿಮೆ ಆಗ್ತಿದೆ ಅಂತೇಳಿ, ಈಗ ಆ್ಯಂಟಿಬಯೋಟಿಕ್ ಕೊರಲಿ ಅಂತೇಳಿ ಇವರೇ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಈ ರೀತಿಯ ಒಂದು ವ್ಯವಧಾನ ಆಗಬಾರ್ದು. ನೀವು ವೈದ್ಯರ ಮೇಲೆ ಪ್ರೆಷರ್ ಆಗಬಾರ್ದು, ನೀವು ವೈದ್ಯರ ಮೇಲೆ ಆ್ಯಂಟಿಬಯೋಟಿಕ್ ಕೊಡಿ ಅಂತ ಹೇಳಬಾರ್ದು. ಅಗತ್ಯ ಇಲ್ಲ, ಅಗತ್ಯ ಇದ್ದರೆ ಡಾಕ್ಟ್ರೇ ಕೊಡ್ತಾರೆ. ಇನ್ನು ಕೆಲವರು ಇನ್ನೂ ಬಹಳಷ್ಟು ಬುದ್ಧಿವಂತರಿದ್ದಾರೆ, ಗೂಗಲ್ನಲ್ಲಿ ಸರ್ಚ್ ಮಾಡಿ ಆ್ಯಂಟಿಬಯೋಟಿಕ್ ಒಂದು ಕೋರ್ಸ್ ಬರುವಾಗಲೇ ಹೇಳ್ತಾರೆ, ಡಾಕ್ಟ್ರೇ ನಾನೊಂದು ಕೋರ್ಸ್ ಆ್ಯಂಟಿಬಯೋಟಿಕ್ ತೆಗೆದಿದ್ದೇನೆ, ಅಮಾಕ್ಸಿಸಿಲಿನ್ 500 mg 3 ಹೊತ್ತು ತಗೊಂಡಿದ್ದೇನೆ, 3 ದಿವಸ ಇನ್ನೂ ಕಡಿಮೆ ಆಗಲಿಲ್ಲ. ಅಂದರೆ ಇದು ಅತಿ ಬುದ್ಧಿವಂತಿಕೆ ಅಂತೇಳಿ. ಇವನು ನಾವು ಮಾಡೋ ಪ್ರಯೋಗ ಎಲ್ಲ ಆಗಿ ಕೊನೆಗೆ ಡಾಕ್ಟ್ರಿಗೆ ಒಪ್ಪಿಸೋದು, ಪ್ರಯೋಗ ನೀವು ಮಾಡಿ. ನನಗೆ ಅಮಾಕ್ಸಿಸಿಲಿನ್ ಬೇಡ, ಅದು ಆಲ್ರೆಡಿ ತಗೊಂಡಿದ್ದೇನೆ ನಾನು, ಇನ್ನು ಅದಕ್ಕಿಂತ ಹೈಯರ್ ಆ್ಯಂಟಿಬಯೋಟಿಕ್ ಕೊಡಿ ಅಂತ ಹೇಳಿ. ಈ ಮಾತುಗಳಾಗ ಏನಾಗ್ತದೆ, ಒಂದು ತೋಳ ಬಂತು ತೋಳದ ಕತೆ ನೆನಪಾಗ್ತಾ ಇದೆ. ತೋಳ ಬಂತು ತೋಳ ಅಂತೇಳಿ ಒಬ್ಬ ಯಾವಾಗಲೂ ಊರಿನವರು ಹೆದರಿಸ್ತಾ ಇದ್ದ. ನಿಜವಾಗಿ ತೋಳ ಬಂದಾಗ ಯಾರೂ ಬರೋದಿಲ್ಲ, ಅಂದರೆ ತೋಳ ಬಂತು ಹೇಳುವಾಗ ಎಲ್ಲರೂ ಒಮ್ಮೆ ಬರ್ತಾಯಿದ್ರು ಅವನನ್ನು ರಕ್ಷಿಸಲಿಕ್ಕೆ. ನಿಜವಾದ ತೋಳ ಬಂದಾಗ ಯಾರೂ ಬರದೆ ತೋಳಕ್ಕೆ ಆಹಾರ ಆದ ಅಂತ ಹೇಳಿಕೊಂಡು. ಹಾಗೆ ನಮ್ಮ ಏನಾಗ್ತದೆ ಅಂತೇಳಿ ಎಲ್ಲ ರೋಗಿಗಳು ಬಂದು ವೈದ್ಯರ ಮೇಲೆ ನಾನು ತಗೊಂಡಿದ್ದೇನೆ, ನನಗೆ ಹೈಯರ್ ಆ್ಯಂಟಿಬಯೋಟಿಕ್ ಕೊಡಿ ಅಂತ ಹೇಳಿದಾಗ ಈ ಕೆಲವೊಮ್ಮೆ ಡಾಕ್ಟ್ರುಗಳಿಗೂ ಸಹ ಅನಿಸ್ತದೆ, ಇವರು ಈ ರೀತಿಯ ಹೆಚ್ಚಿನ ವೈದ್ಯರು ಏನು ಮಾಡ್ತಾರೆ ನೋಡಿ, ಆ್ಯಂಟಿಬಯೋಟಿಕ್ ತಗೊಳ್ಬಾರ್ದು, ಆ್ಯಂಟಿಬಯೋಟಿಕ್ ಒಳ್ಳೆಯದಲ್ಲ, ಅಗತ್ಯ ಇದ್ದರೆ ಮಾತ್ರ ತಿಳಬೇಕು ಅಂತ ಹೇಳಬೇಕು. ಬಟ್ ಹೇಳ್ತೇವೆ ನಾವು, ಆದರೆ ಕೆಲವೊಮ್ಮೆ ರೋಗಿಗಳು ನಮ್ಮ ಕೇಳುವ ವ್ಯವಧಾನವೇ ಇರುವುದಿಲ್ಲ. ನೀವು ಕೊಡಿ ಆ್ಯಂಟಿಬಯೋಟಿಕ್, ಸ್ಟ್ರಾಂಗ್ ಆ್ಯಂಟಿಬಯೋಟಿಕ್ ಕೊಡಿ, 2 ದಿವಸದಲ್ಲಿ ನನಗೆ ಕಡಿಮೆ ಆಗಬೇಕು ಅಂತ ಹೇಳುವ ಒಂದು ವ್ಯವಸ್ಥೆಗೆ ನಾವು ಬಂದು ತಲುಪಿದ್ದೇವೆ. ಇದರಿಂದಾಗಿಯೇ ಈ ರೀತಿಯ ಆ್ಯಂಟಿಬಯೋಟಿಕ್ಗಳ ದುರ್ಬಳಕೆ ಆಗ್ತಾ ಇದೆ. ಅದನ್ನು ನಾವು ತಡಿಬೇಕು ಅಂತ ಅದಕ್ಕೆ ನಮಗೆ ರೋಗಿಗಳ ಸಹಕಾರನೂ ಬೇಕು, ಮತ್ತು ವೈದ್ಯರ ಮನೋಸ್ಥಿತಿಯೂ ಚೇಂಜ್ ಆಗಬೇಕು, ಸಮಾಜದ ಮನೋಸ್ಥಿತಿಯು ಚೇಂಜ್ ಆಗಬೇಕು. ಹಾಗಾದರೆ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಈಗ ಉಪಯೋಗ ಅಂತೂ ನಮಗೆ ಗೊತ್ತಾಯಿತು, ವೈದ್ಯರ ಸಲಹೆಯಿಂದ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಅದು ಖಂಡಿತವಾಗಿ ನಮ್ಮ ಜೀವವನ್ನು ರಕ್ಷಿಸ್ತದೆ ಹೇಳಿ. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಬಿಟ್ಟೋದೆ. ಈಗ ಡಾಕ್ಟ್ರು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ನಿಮಗೆ ಕೊಟ್ಟಾಗ ಒಂದು ಕೋರ್ಸ್ ಅಂತ ಕೊಡ್ತಾರೆ. ನಮ್ಮಲ್ಲಿ ಅತಿ ಬುದ್ಧಿವಂತರಿದ್ದಾರೆ, ಅರ್ಧಕ್ಕೆ ನಿಲ್ಲಿಸುವ. ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಆ್ಯಂಟಿಬಯೋಟಿಕ್ ತಗೊಂಡಾಗ ಇದು ನಾವು ಪಾಪ್ಕಾರ್ನ್ ಥರ ಚಾಕ್ಲೇಟ್ ಥರ ತಿನ್ನೋದಲ್ಲ. ಅದು ಏನು ಮಾಡಬೇಕು ಅಂತ ಹೇಳಿದ್ರೆ 5 ದಿವಸದ ಕೋರ್ಸ್ ಅಥವಾ 7 ದಿವಸದ ಕೋರ್ಸ್, ಸಾಮಾನ್ಯವಾಗಿ ಆ್ಯಂಟಿಬಯೋಟಿಕ್ನ ಒಂದು ಕೋರ್ಸ್ನಲ್ಲಿ ಕೊಡುವಂಥದ್ದು 5 ದಿವಸದ ಕೋರ್ಸ್ ಅಥವಾ 7 ಡೇಸ್ ಕೋರ್ಸ್. ಯಾಕೆ ಅಂತ ಹೇಳಿದರೆ, ನಮ್ಮ ದೇಹಕ್ಕೆ ಬ್ಯಾಕ್ಟೀರಿಯಾ ಒಳಗೆ ಬಂದಾಗ 2 ದಿವಸ ನೀವು ಆ್ಯಂಟಿಬಯೋಟಿಕ್ ತಗೊಂಡಾಗ ನಮಗೆ ಅಗತ್ಯ ಇದ್ದಾಗ ಡಾಕ್ಟ್ರು ಕೊಟ್ಟಾಗ ಇದು ನಮ್ಮ ಜ್ವರ ಅಥವಾ ಬೇರೆ ಯಾವುದೇ ಸಿಂಪ್ಟಮ್ಸ್ಗಳು, ಸೋಂಕಿನ ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ತದೆ. ಹಾಗೆ ಅದು ಕೂಡಲೇ ನೀವು ವೈದ್ಯರು ಹೇಳಿರ್ತಾರೆ 7 ಡೇಸಿಗೆ ಅಂತೇಳಿ, ನಾನು ದಾಯಿಗೆ ಮಾತ್ರೆ ಇದೆ ತೊಗೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಇಪ್ಪಡು ಅಂತೇಳಿ. ಅಂದರೆ ಇನ್ನು ಯಾಕೆ ನಾನು ಮಾತ್ರೆ ತಿನ್ನೋದು, ಒಂದೊಂದು ಮಾತ್ರೆಗೆ 50 ರೂಪಾಯಿ ಉಂಟು, ದಾಯಿಗೆ ನೋಡು ಅಂತೇಳಿ, ನಾನು ಯಾಕೆ ತಿನ್ನಬೇಕು, ನೆಕ್ಸ್ಟ್ ಟೈಮ್ ಬಂದಾಗ ಯೂಸ್ ಮಾಡ್ಬೋದಲ್ಲ ಅಂತೇಳಿ, ಅತಿ ಬುದ್ಧಿವಂತಿಕೆ ಅಂತ ಹೇಳೋದು. ಹಾಗಾದಾಗ ಏನಾಗ್ತದೆ ಅಂತ ಹೇಳಿದರೆ, ನೀವು ಅದೇ ಆ್ಯಂಟಿಬಯೋಟಿಕ್ನನ್ನು ಮಗದೊಮ್ಮೆ ಪುನಃ ಆ ರೀತಿ ತೊಂದರೆ ಬಂದಾಗ ತಗೊಂಡಾಗ ಆ ಬ್ಯಾಕ್ಟೀರಿಯಾಗಳು ಸಹ ಕ್ಲೆವರ್ ಆಗಿರ್ತದೆ. ಒಂದು ಕೋರ್ಸ್ ತೆಗೆದುಕೊಳ್ಳೋದು ಏನಕ್ಕೆಂದರೆ, ಆ ಬ್ಯಾಕ್ಟೀರಿಯಾವನ್ನು ಸಪ್ರೆಸ್ ಮಾಡಿ ಅದನ್ನು ದೇಹದಿಂದ ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ 7 ಡೇಸ್ ಕೋರ್ಸ್ ಕೊಡುವಂಥದ್ದು. ಒಂದು ನಿಗದಿತ ಅವಧಿಗೆ ಅಷ್ಟನ್ನು ತಗೊಳ್ಬೇಕು, ಆಗ ಆ ಬ್ಯಾಕ್ಟೀರಿಯಾವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತದೆ. ಪುನಃ ರೋಗ ಮರುಕಳಿಸುವ ಸಾಧ್ಯತೆ ಕಡಿಮೆ. ಇಲ್ಲ ಅಂತ ಹೇಳಿದರೆ ನೀವು ಆ್ಯಂಟಿಬಯೋಟಿಕ್ ನಿಲ್ಲಿಸ್ತೀರಾ 2 ದಿವಸದಲ್ಲಿ, 1 ವಾರ ಬಿಟ್ಟು ಪುನಃ ಅದೇ ರೋಗ ಬರ್ತದೆ. ನೀವು ಅದೇ ಡೋಸನ್ನು ಅದೇ ಆ್ಯಂಟಿಬಯೋಟಿಕ್ ಕೊಟ್ಟಾಗ ಅದು ಆ್ಯಕ್ಟ್ ಆಗೋದಿಲ್ಲ. ಯಾಕೆಂದರೆ ನಮ್ಮ ಬ್ಯಾಕ್ಟೀರಿಯಾಗಳು ತುಂಬ ಕ್ಲೆವರ್ ಇದೆ, ಅದನ್ನು ಈ ಆ್ಯಂಟಿಬಯೋಟಿಕ್ನ ಮೇಲೆ ಪ್ರತಿರೋಧತೆಯನ್ನು, ರೆಸಿಸ್ಟೆನ್ಸನ್ನು ನಾವು ಪಡೆದುಕೊಂಡಿರ್ತದೆ. ಪುನಃ ಮಗದೊಮ್ಮೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಆವಾಗ ಅದಕ್ಕಿಂತ ಹೈಯರ್ ಆ್ಯಂಟಿಬಯೋಟಿಕ್ ಬಳಸಬೇಕಾಗತ್ತೆ. ಇದರಿಂದ ತೊಂದರೆ ಯಾರಿಗೆ? ಆ ವ್ಯಕ್ತಿಗೆ ತೊಂದರೆ. ಇನ್ನು ಕೆಲವರು ಇದ್ದಾರೆ, ಆ್ಯಂಟಿಬಯೋಟಿಕ್ಸ್ ತಿಂತಾ ಇರ್ತಾರೆ, ಜ್ವರ ಬಂದಾಗ ಮನೆಯಲ್ಲಿ ಇನ್ನೊಬ್ಬನಿಗೆ ಜ್ವರ ಬರ್ತದೆ, ಅದನ್ನು ಈ ಮಾತ್ರೆ ಎಡ್ಡೆ ಟಪ್ಪ ಗುಣ ಹಾಕೊಂಡು, ಅಂದರೆ ಒಂದೇ ದಿನ ಟೆಂಕ್ ಕಡಿಮೆ ಆತನಂತ ಅವನಿಗೂ ಸಹ ಅದೇ ಮಾತ್ರೆ ಕೊಡ್ತಾರೆ. ಪಕ್ಕದ ಮನೆಯವನಿಗೆ ಜ್ವರ ಬರ್ತದೆ, ಹಿಂದಿನ ಮನೆ ಅವನಿಗೂ ಕೊಡುವಂಥದ್ದು. ನೀವು ವೈದ್ಯರಾಗಿ ನೀವು ತಿನ್ನೋದು, ಪಕ್ಕದ ಮನೆಯವರಿಗೂ ಆ್ಯಂಟಿಬಯೋಟಿಕ್ ಕೊಡೋದು. ನಿಮಗೆ ಆ್ಯಂಟಿಬಯೋಟಿಕ್ ಕೊಡುವಾಗ ನಿಮ್ಮ ದೇಹದ ತೂಕ, ನಿಮ್ಮ ವಯಸ್ಸು, ನಿಮ್ಮ ಸೆಕ್ಸ್, ನಿಮ್ಮ ದೇಹದ ಪರಿಸ್ಥಿತಿ ಎಲ್ಲವನ್ನು ಕೂಲಂಕುಷವಾಗಿ, ನಾಡಿ ಬಡಿತ, BP ಎಲ್ಲವನ್ನು ನೋಡಿ, ನಿಮಗೆ ಶುಗರ್ ಇದೆಯೋ ಇಲ್ವೋ,
ಡಯಾಬಿಟಿಸ್ ಇರೋರಿಗೆ ಬೇರೆ ಆ್ಯಂಟಿಬಯೋಟಿಕ್ ಇದೆ. ಸಾಮಾನ್ಯವಾಗಿ ನಾವು ಬ್ಯಾಕ್ಟೀರಿಯಸೈಡಲ್ ಅಂದರೆ ಬ್ಯಾಕ್ಟೀರಿಯಾವನ್ನು ಕೊಲ್ಲಲಿಕ್ಕೆ ಪೂರಕವಾದಂಥ ಆ್ಯಂಟಿಬಯೋಟಿಕ್ಗಳನ್ನು ಕೊಡ್ತೇವೆ. ಬ್ಯಾಕ್ಟೀರಿಯೋಸ್ಟ್ಯಾಟಿಕ್ ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸುವ ಆ್ಯಂಟಿಬಯೋಟಿಕ್ಗಳನ್ನು ಡಯಾಬಿಟಿಸ್ ಅಥವಾ ಮಧುಮೇಹ ಇರುವವರಿಗೆ ನಾವು ಹೆಚ್ಚಾಗಿ ಕೊಡುವುದಿಲ್ಲ. ಸೊ ನಾವು ಒಂದು ವ್ಯಕ್ತಿಯ ತೂಕ, ವಯಸ್ಸು, ಏಜ್ ಎಲ್ಲವನ್ನ ನೋಡಿ ನಾವು ಪರಿಶೀಲನೆ ಮಾಡಿ ತುಲನೆ ಮಾಡಿ ಕೊಡುವಂಥದ್ದು. ಅದನ್ನು ನೀವು ಪಕ್ಕದ ಮನೆಯವನಿಗೆ, ಹಿಂದಿನ ಮನೆಯವನಿಗೆ ನೀವು ವೈದ್ಯರಾಗಿ ಕೊಟ್ಟರೆ ಅದು ಹೇಗೆ ಕಡಿಮೆ ಆಗ್ತದೆ? ಸೊ ಇದು ನಮ್ಮಲ್ಲಿರುವಂಥ ಒಂದು ದೌರ್ಭಾಗ್ಯ, ದೊಡ್ಡ ದುರಂತ. ನಿಮ್ಮ ಆ್ಯಂಟಿಬಯೋಟಿಕ್ಗಳನ್ನು ನೀವೇ ಡಾಕ್ಟರ್ ಹೇಳಿದ ಸಮಯಕ್ಕೆ, ಕೆಲವೊಮ್ಮೆ ಇನ್ನೊಂದು ಇದಿದೆ, ನೀವು 500 mg 2 ಬಾರಿ ತಿನ್ನಿ ಅಂತ ನೀವು ರೋಗಿಗಳಿಗೆ ಹೇಳಿರ್ತೀರ. ಇವನಿಗೆ ಬೇಗ ಗುಣ ಆಗಬೇಕು, ಅವನು ಬಂದು ಮರುದಿವಸ ಹೇಳೋದು, ಡಾಕ್ಟ್ರೆ ನೀವು 500 mg 2 ಸಲ ಅಂತ ಹೇಳಿದೆ, ನಾನು 4 ಸಲ ತಿಂದೆ ಬೇಗ ಗುಣ ಆಗಲಿ ಅಂತೇಳಿ. ಇದಕ್ಕೇನು ಹೇಳ್ತೀರಾ? ನಾವು 4 ದಿವಸದ ಮಾತ್ರೆಯನ್ನು 2 ದಿವಸದಲ್ಲಿ ಪೂರ್ತಿ ಖಾಲಿ ಮಾಡಿ ಬರ್ತಾನೆ, ಅದು ಮಾತ್ರೆ ಖಾಲಿಯಾಗಿದೆ, ಗುಣ ಆಗಿದೆ, ನಾನು ಅಂತೆ ಕೊರಲೆ ಅಂತೇಳಿ, ಇನ್ನೂ ಕೊಡಿ ಅಂತೇಳಿ. ಈ ರೀತಿ ತಿನ್ನಲಿಕ್ಕೆ ಅದೇನು ಚಾಕ್ಲೇಟಾ ಅಥವಾ ಪಾಪ್ಕಾರ್ನ? ಹಾಗೆ ಮಾಡಲೇಬಾರದು. ವೈದ್ಯರು ಹೇಳಿದಂಥ ಡೋಸು, ಹೇಳಿದ ಸಮಯಕ್ಕೆ, ಹೇಳಿದ ಇನ್ಸ್ಟ್ರಕ್ಷನ್ಗೆ ಇದನ್ನು ಮಾತ್ರ ನೀವು ಬಳಸಬೇಕು. ಬೇರೆಯವರ ಜೊತೆ ಶೇರ್ ಮಾಡೋಂಗಿಲ್ಲ, ಅರ್ಧ ತಿಂದು ನಿಲ್ಲಿಸುವಂಗಿಲ್ಲ, ಪಕ್ಕದ ಮನೆಯವರಿಗೆ ಕೊಡೋಂಗಿಲ್ಲ. ಈ ಎಲ್ಲ ಇನ್ಸ್ಟ್ರಕ್ಷನ್ಗಳನ್ನು ನೀವು ನಿಯತ್ತಾಗಿ ಪಾಲನೆ ಮಾಡಿದರೆ ನಿಮ್ಮ ರೋಗ ನಿಯಂತ್ರಣಕ್ಕೆ ಬರ್ತದೆ. ಇಲ್ಲದ್ರೆ ಖಂಡಿತವಾಗಿ ನಿಮ್ಮ ರೋಗ ಉಲ್ಬಣಿಸ್ತದೆ. ಈ ವಿಚಾರವನ್ನು ರೋಗಿಗಳ ಖಂಡಿತವಾಗಿ ಸಹ ಮನನ ಮಾಡಿಕೊಳ್ಬೇಕು. ಆ್ಯಂಟಿಬಯೋಟಿಕ್ಕನ್ನು ಆ್ಯಂಟಿಬಯೋಟಿಕ್ ರೀತಿಯಲ್ಲೇ ಬಳಸಬೇಕು, ನೀವು ಅದನ್ನು ಬೇರೆ ಯಾವುದೇ ರೀತಿಯಲ್ಲಿ ಬಳಸಬಾರ್ದು. ಇನ್ನು ಕೆಲವರಿದ್ದಾರೆ ನಿಗದಿತ ಡೋಸ್ಗಿಂತ ಕಡಿಮೆ ಕೊಡುವಂಥದ್ದು. ಈಗ 500 mg ಟ್ವೈಸ್ ಡೈಲಿ ಅಂತ ಹೇಳಿದರೆ, ಆಗೊಬ್ಬ ಅದನ್ನು ಡಬಲ್ ಡೋಸ್ ತಗೊಂಡ, ಇನ್ನೊಬ್ಬರು ಇರ್ತಾನೆ, ಅದು 500 mg ಸ್ವಲ್ಪ ಸ್ಟ್ರಾಂಗ್ ಆಯಿತು, ನಾನು ಅರ್ಧ ತಿಂದೆ ಡಾಕ್ಟ್ರೆ, ನನಗೆ ಅಷ್ಟು ಸ್ಟ್ರಾಂಗ್ ಬಾಡಿಗೆ, ನನ್ನ ಬಾಡಿ ವೀಕ್ ಇದೆ ಅಂತೇಳಿ. ನಿಮ್ಮ ಬಾಡಿಯ ವೀಕ್ನೆಸ್ಸನ್ನು ನೀವು ಡಿಸೈಡ್ ಮಾಡೋದಲ್ಲ, ವೈದ್ಯರು ನೋಡ್ತಾರೆ. ಹಾಗೆ ತಗೊಂಡಾಗ ಒಂದು ಆ್ಯಂಟಿಬಯೋಟಿಕ್ನನ್ನು ನಿಗದಿತ ಡೋಸಿಗಿಂತ ಕಡಿಮೆ ತಿಂದರೆ ಅದರ ಇಫೆಕ್ಟಿವ್ನೆಸ್ ಬ್ಯಾಕ್ಟೀರಿಯಾ ಮೇಲೆ ಆಗಲ್ಲ, ಅದು ಚಾಕ್ಲೇಟ್ ತಿಂದಾಗೆ ಆಗುತ್ತೆ. ಒಂದು ನಾವು ಮಿನಿಮಮ್ ಇನ್ಹಿಬಿಟರಿ ಕಾನ್ಸಂಟ್ರೇಷನ್ ಅಂತ ಹೇಳ್ತೇವೆ. ಒಂದು ಬ್ಯಾಕ್ಟೀರಿಯಾವನ್ನು ಬಗ್ಗಿಸಲಿಕ್ಕೆ ಅಥವಾ ಕೊಲ್ಲಲಿಕ್ಕೆ ಇಂತಿಷ್ಟು ಮಿನಿಮಮ್ ಕಾನ್ಸಂಟ್ರೇಷನ್ ನಮ್ಮ ರಕ್ತದಲ್ಲಿ ಇರಬೇಕು ಅಂತೇಳಿ ನಾವು ಓದಿರ್ತೇವೆ ವೈದ್ಯರು. ಅದನ್ನು ನಾವು ಕೊಡ್ತೇವೆ. ನಾವು ಯಾಕೆ 500 mg ಕೊಡೋದು ಅಥವಾ 250 mg ಅವನ ದೇಹದ ತೂಕ ನೋಡಿ, ಅಥವಾ ಬೇರೆ ಬೇರೆ ಮಿಲಿಗ್ರಾಮ್ನಲ್ಲಿ ಬರ್ತದೆ, 750 mg ಅಂತ ಬರ್ತದೆ, ಬೇರೆ ಬೇರೆ ಡೋಸೇಜಲ್ಲಿ ಬರ್ತದೆ ಕೆಲವೊಂದು ಔಷಧಿಗಳು. ಅದನ್ನು ಕೊಡುವುದು ಅವನ ರೋಗ ನಿಯಂತ್ರಣಕ್ಕೆ. ನೀವು ಡಾಕ್ಟರ್ ಕೊಟ್ಟದನ್ನು ಅರ್ಧ ಮಾಡಿ ತಿನ್ನೋಂಗಿಲ್ಲ, ಡಬಲ್ ಡೋಸು ತಿನ್ನೋಂಗಿಲ್ಲ. ಹೇಳಿದಷ್ಟು ದಿವಸಗಳ ಕಾಲ ಹೇಳಿದ ರೀತಿಯಲ್ಲಿ ಸೇವನೆ ಮಾಡಿದರೆ ಖಂಡಿತವಾಗಿ ಸಹ ಬ್ಯಾಕ್ಟೀರಿಯಾವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ವಿಚಾರಗಳನ್ನು ರೋಗಿಗಳು ಗಮನದಲ್ಲಿಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಆ್ಯಂಟಿಬಯೋಟಿಕ್ ಬಳಸಿದರೆ ಖಂಡಿತವಾಗಿಯೂ ಮನುಕುಲಕ್ಕೆ ಒಳ್ಳೆಯದು. ಇಲ್ಲದಿದ್ದರೆ ಮಗದೊಮ್ಮೆ ಅದೇ ಜ್ವರ ಬಂದಾಗ, ಅದೇ ರೋಗ ಬಂದಾಗ ಈ ಆ್ಯಂಟಿಬಯೋಟಿಕ್ ಉಪಕಾರ ಆಗಲಿಕ್ಕಿಲ್ಲ. ಆತ್ಮೀಯ ವೀಕ್ಷಕ ಬಾಂಧವರೇ, ಮತ್ತೆ ನಿಮ್ಮನ್ನೆಲ್ಲರನ್ನು ಈ ಪಸುಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ರವರು ಆ್ಯಂಟಿಬಯೋಟಿಕ್ನ ಉಪಯೋಗ ದುರುಪಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ಆ್ಯಂಟಿಬಯೋಟಿಕ್ಕನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಸೇವನೆ ಮಾಡಬೇಕಂತ ಹೇಳಿದ್ರಿ, ಇದರ ದುರುಪಯೋಗಗಳು ಹೇಗೆಲ್ಲ ಆಗ್ತವೆ? ದುರುಪಯೋಗಗಳು ನೋಡಿ, ಆ್ಯಂಟಿಬಯೋಟಿಕ್ಗಳನ್ನು ಸಾಮಾನ್ಯವಾಗಿ ವೈದ್ಯರ ಚೀಟಿ ಇಲ್ಲದೆ ಕೊಡಬಾರದು. ಈಗ ನಾವು ಕೆಲವೊಂದು ಓವರ್ ದ ಕೌಂಟರ್ ಡ್ರಗ್ ಅಂತ ಇದೆ. ಈಗ ನೀವು ಮೆಡಿಕಲ್ ಶಾಪಲ್ಲಿ ಒಂದು ಟೂತ್ ಪೇಸ್ಟ್ ಕೇಳಿದರೆ ಕೊಡ್ತಾರೆ, ಡಾಕ್ಟ್ರ ಅವಶ್ಯಕತೆ ಇಲ್ಲ, ಅಥವಾ ವಿಕ್ಸ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ, ಅಥವಾ ಇನ್ಯಾವುದೋ ಚಾಕ್ಲೇಟ್ ಕೇಳಿದರೆ ಕೊಡ್ತಾರೆ. ಅಂದರೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಚೀಟಿ ಇಲ್ಲದೆ ಸಿಗುವಂಥ ಔಷಧಿಗಳನ್ನು ನಾವು, ಕೆಲವೊಂದು ಔಷಧಿಗಳಿದೆ ಅದನ್ನು ನಾವು ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಹೇಳ್ತೇವೆ. ಇನ್ನೊಂದು ಶೆಡ್ಯೂಲ್ಡ್ ಎಚ್ ಡ್ರಗ್ ಅಂತ ಇದೆ, ಅಥವಾ ಇನ್ನೊಂದು ಪ್ರಿಸ್ಕ್ರಿಪ್ಷನ್ ಇದ್ದಾಗ ಮಾತ್ರ, ಡಾಕ್ಟರ್ ಚೀಟಿ ಇದ್ದಾಗ ಮಾತ್ರ ಕೊಡುವಂಥದ್ದು. ಕೆಲವೊಂದು ಔಷಧಿಗಳು ಈ ಶೆಡ್ಯೂಲ್ಡ್ ಎಚ್ ಡ್ರಗ್ ಅಂತ ಹೇಳಿದರೆ ಅದರಲ್ಲಿ ರೆಡ್ ಸ್ಟ್ರಿಪ್ ಇರುತ್ತೆ ಮೆಡಿಸಿನ್ನ ಮೇಲೆ. ಅಂತಹ ಔಷಧಿಗಳನ್ನು ನೀವು ರೋಗಿಗಳಿಗೆ ಕೊಡುವಾಗ ರೋಗಿಯ ಹೆಸರು, ವೈದ್ಯರ ಹೆಸರು, ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ಮತ್ತು ಆ ಔಷಧಿಯ ಕಂಟೆಂಟ್ ಏನು, ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ದಾಖಲಾತಿ ಮಾಡಿ ರೋಗಿಗೆ ಕೊಡುವಂಥದ್ದು. ಅಂದರೆ ರೋಗಿಯ ಹೆಸರು, ಯಾರು ಕೊಟ್ಟದ್ದು, ಯಾರ ಸೂಚನೆ ಮೇರೆಗೆ ಕೊಟ್ಟದ್ದು, ಎಷ್ಟು ಕೊಟ್ಟಿದ್ದಾರೆ ಎಲ್ಲವನ್ನು ದಾಖಲಾತಿ ಮಾಡಬೇಕು. ಎಲ್ಲಿ ಮಾಡ್ತಾರೆ? ನಮ್ಮಲ್ಲಿ ಯಾರು ಮಾಡೋದು? ನೀವು ಮೆಡಿಕಲ್ ಶಾಪಿಗೆ ಯಾವುದೇ ಹೋಗಿ ಕೇಳಿದರೂ ಸಹ ನಿಮಗೆ ಔಷಧಿ ಸಿಗ್ತದೆ. ನಾನು ಮೆಡಿಕಲ್ ಶಾಪಿನ ಮೇಲೆ ನಾನು ಅನ್ಯತಾ ಭಾವಿಸಬಾರ್ದು. ನೀವು ಮೆಡಿಕಲ್ ಶಾಪಿನ ಎದುರು ಹೋಗಿ ಕೆಮ್ಮಿದರೂ ಸಹ ಇದಕ್ಕೆ ಚೆಮ್ಮ ಉಂಡತ್ತ ಮಾತ್ರೆ ಅನ್ಕೊರ್ಪ ಅಂತ ಹೇಳುವ ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ನಮ್ಮಲ್ಲಿ, ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಬಟ್ ಅನಕ್ಷರಸ್ಥರು ಜಾಸ್ತಿ ಇರುವಂಥ ಉತ್ತರ ಕರ್ನಾಟಕ ಅಂತಹ ಜಾಗಗಳಲ್ಲಿ ನೀವು ಮೆಡಿಕಲ್ ಶಾಪಿನ ಎದುರು ಹೋಗಿ ಕೆಮ್ಮಿದರೆ ನಿಮಗೆ ಗ್ಯಾರಂಟಿ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ ಸಿಗ್ತದೆ. ಉಚಿತವಾಗಿ ಸಿಗಲ್ಲ, ದುಡ್ಡು ತಗೊಳ್ತಾರೆ. ಸೊ ಆವಾಗ ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು ಅನ್ನೋ ಭಾವನೆ ಬರ್ತದೆ. ಈ ರೀತಿ ವೈದ್ಯರ ಚೀಟಿ ಇಲ್ಲದೆ ನೀವು ಯಾವುದೇ ಔಷಧಿಗಳನ್ನು ಕೊಡಬಾರದು. ಆ್ಯಂಟಿಬಯೋಟಿಕ್ ಶೆಡ್ಯೂಲ್ಡ್ ಎಚ್ ಡ್ರಗ್ ಅಂತ ಒಂದು 28-30 ಡ್ರಗ್ ಇದೆ. ಅಂತಹ ಔಷಧಿಗಳನ್ನು ಯಾರು ಸಹ
ವೈದ್ಯರ ಚೀಟಿ ಇಲ್ಲದೆ ದಾಖಲಾತಿ ಮಾಡದೆ ಕೊಡೋಂಗಿಲ್ಲ. ಮತ್ತು ಇನ್ನು ಆ್ಯಂಟಿಬಯೋಟಿಕ್ಸ್, ನೀವು ಕೌಂಟರಿಗೆ ಹೋಗಿ ಹೆಚ್ಚಿನ ಮೆಡಿಕಲ್ಸ್ಗಳಲ್ಲಿ ಒಂದು ಅಮಾಕ್ಸಿಸಿಲಿನ್ ಒಂಜಿ ಕೋರ್ಸ್ ಕೊರಲೆ ಅಂತ ಹೇಳಿದರೆ ಸಿಗ್ತದೆ, ಕೊಡ್ತದೆ. ಅದು ಆಗಬಾರ್ದು. ಯಾವುದೇ ಔಷಧಿಗಳನ್ನು ವೈದ್ಯರ ಚೀಟಿ ಇಲ್ಲದೆ ಕಾನೂನಾತ್ಮಕವಾಗಿ ಅಂಥದ್ದು ನೀಡಿದರೆ ಅದಕ್ಕೆ ಶಿಕ್ಷೆ ನೀಡುವ ವ್ಯವಸ್ಥೆ ಮಾಡಬೇಕು. ಆ ಥರ ಕೊಡಬಾರ್ದು. ಈಗ ಈಗ ಕೆಲವೊಂದು ಔಷಧಿಗಳು ಸಿಗೋದಿಲ್ಲ. ಈಗ ನಿದ್ದೆ ಮಾತ್ರಕ್ಕೆ ಹೋಗಿ ಕೇಳಿದರೆ ಕೆಲವೊಂದು ಹೆಚ್ಚಿನ ಮೆಡಿಕಲ್ ಶಾಪ್ಗಳಲ್ಲಿ ಕೊಡೋದಿಲ್ಲ. ಅದೇ ವ್ಯವಸ್ಥೆ ನಮ್ಮ ಆ್ಯಂಟಿಬಯೋಟಿಕ್ಗಳು ಕೊಡಬೇಕು. ಆ್ಯಂಟಿಬಯೋಟಿಕ್ಗಳನ್ನು ವೈದ್ಯರ ಅನುಮತಿ ಮೇರೆಗೆ ವೈದ್ಯರು ಸೂಚಿಸಿದಷ್ಟೇ ಕೊಡುವಂಥ. ಕೆಲವೊಮ್ಮೆ ಆ್ಯಂಟಿಬಯೋಟಿಕ್ಗಳು ನೀವು ಡಾಕ್ಟ್ರು 10 ಬರೀತಾರೆ, 15 ಬರೀತಾರೆ ಒಂದು ಕೋರ್ಸು, ಇವನಲ್ಲಿ ಹೋಗಿ ಎಂಕು ಮೂಜಿ ಕೊರಲೆ ಯಾವ ಅಂತೇಳಿ ನನಗೆ 3 ಕೊಡಿ ಸಾಕು ಅಂತೇಳಿ ಅದನ್ನು ನಿಯಂತ್ರಣ ಇಲ್ಲ. ನಿಮಗೆ ಡಾಕ್ಟ್ರು ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಬರೆದಿದ್ದಾರೆ, ಅದನ್ನೇ ತಗೊಳ್ಬೇಕು ಅಂತ ಹೇಳಬೇಕು. ನೀವು 3 ಕೊಟ್ಟರೆ ಇಂಡೈರೆಕ್ಟ್ಲಿ ಏನಾಗ್ತದೆ, ಅವನಿಗೆ ಅದು 3 ತಿಂದು ಜ್ವರ ಸ್ವಲ್ಪ ಕಡಿಮೆ ಆದ ಕೂಡಲೇ ಎಲ್ಲ ಸರಿ ಆಯಿತು ಅಂತ ಹೇಳೋ ಅವನಿಗೊಂದು ಭಾವನೆ ಬರ್ತದೆ. ಅದು ಸಹ ಆಗಬಾರ್ದು. ಸೊ ಇದನ್ನು ಕಾನೂನಾತ್ಮಕವಾಗಿ ದಂಡಿಸುವಂಥ ವ್ಯವಸ್ಥೆ ಆಗಬೇಕು. ಮೆಡಿಕಲ್ ಶಾಪ್ಗಳು ಸಹ ಈ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಮತ್ತು ಅನಗತ್ಯವಾಗಿ ವೈದ್ಯರು ಸಹ ಆ್ಯಂಟಿಬಯೋಟಿಕ್ ಕೊಡಬಾರ್ದು. ವೈದ್ಯರ ಮೇಲೆ ಸಹ ದೂರಿದೆ. ಎಲ್ಲ ವೈದ್ಯರು ಸಾಚ ಅಂತ ನಾನು ಹೇಳಲ್ಲ. ಕೆಲವೊಂದು ಕಂಪನಿಗಳು ಹೊಸ ಡ್ರಗ್ ಬಂದಾಗ ವೈದ್ಯರುಗಳಿಗೆ ಆಮಿಷ ನೀಡುವಂಥದ್ದು, ವೈದ್ಯರುಗಳಿಗೆ ಗಿಫ್ಟ್ ಕೊಡುವಂಥದ್ದು, ಅದೆಲ್ಲ ಈಗ ಕಾನೂನಾತ್ಮಕವಾಗಿ ಈಗ ಎಲ್ಲದಕ್ಕೂ ಸಹ ಒಂದು ಕಂಟ್ರೋಲ್ ಬಂದಿದೆ. ವೈದ್ಯರಿಗೆ ಗಿಫ್ಟ್ ಕೊಡುವುದು ಸಹ ಅನೈತಿಕ ಅಂತ ಹೇಳಿ ಬಂದಿದೆ. ಹೊಸ ಡ್ರಗ್ ಬಂದಾಗ ವೈದ್ಯರುಗಳಿಗೆ ಪಾರ್ಟಿ ಕೊಡೋದು, ಇಂಥ ಡ್ರಗ್ಗಳನ್ನೇ ಪ್ರಮೋಟ್ ಮಾಡಿ ಅಂತ ಹೇಳೋದು. ಹೆಚ್ಚಿನ ವೈದ್ಯರುಗಳು ಆ ಕ್ಯಾಟಗರಿಗೆ ಬರೋದಿಲ್ಲ. ಹಾಗೆಂತೇಳಿ ಎಲ್ಲರೂ ಸಾಚ ಅಂತ ನಾನು ಹೇಳೋದಿಲ್ಲ. 100ರಲ್ಲಿ 1-2 ಜನ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ವೈದ್ಯರು ಸಹ ಬಾಹ್ಯ ಆಮಿಷ ಒತ್ತಡಕ್ಕೆ ಒಳಗಾಗದೆ ರೋಗಿಗೆ ಅಗತ್ಯವಿದ್ದಾಗ ಸಹ ಆ್ಯಂಟಿಬಯೋಟಿಕ್ ಕೊಡಬೇಕು. ಅಗತ್ಯ ಇಲ್ಲದೆ ಆ್ಯಂಟಿಬಯೋಟಿಕ್ ಕೊಡಬಾರ್ದು. ಇನ್ನೊಂದು, ನಾನು ಬೇಗ ಫೇಮಸ್ ಆಗಬೇಕು, ಶಾರ್ಟ್ಕಟ್ಟಲ್ಲಿ ಬೇಗ ಎಲ್ಲ ರೋಗಿಗಳ ರೋಗವನ್ನು ನಿಯಂತ್ರಿಸಬೇಕು, ಬಂದ ಎಲ್ಲ ಪೇಷಂಟ್ಗೂ ಆ್ಯಂಟಿಬಯೋಟಿಕ್ ಬರೆಯುವುದು ಸಹ ತಪ್ಪು. ವೈದ್ಯರು ಸಹ ಅದನ್ನು ಚಿಂತನೆ ಮಾಡ್ಕೋಬೇಕು, ಮನನ ಮಾಡ್ಕೋಬೇಕು. ಸೊ ವೈದ್ಯರ ಸಹಕಾರವೂ ಬೇಕು, ರೋಗಿಗಳ ಸಹಕಾರವನ್ನು ಬೇಕು. ಪ್ಲಸ್ ಈ ಮೆಡಿಸಿನ್ ಕೊಡುವಂಥ ಒಂದು ವ್ಯವಸ್ಥೆ ಸಹ ಕೊಡುವಂಥ ವ್ಯವಸ್ಥೆ ಏನಿದೆ, ನಮ್ಮ ಫಾರ್ಮಸಿ ವ್ಯವಸ್ಥೆಯು ಸಹ ಸುಧಾರಿಸಬೇಕು. ಈ ಎಲ್ಲವೂ ಒಟ್ಟು ಸೇರಿದರೆ ಖಂಡಿತವಾಗಿ ಸಹ ನಾವು ಈ ಆ್ಯಂಟಿಬಯೋಟಿಕ್ ಅಂತಲ್ಲ, ಪೇನ್ ಕಿಲ್ಲರ್ಗಳ ಬಗ್ಗೆನೂ ಇದೆ ಭಾಳಷ್ಟು. ನಾನು ನೋಡಿದ್ದೇನೆ ತುಂಬ ಜನ. ಮೊನ್ನೆ ಒಬ್ಬ ನೋಡ್ತಾ ಇದ್ದೆ, ಮಾತ್ರೆ ಇವತ್ತು ಆಫೀಸಲ್ಲಿ ಮೀಟಿಂಗ್ ಇದೆ, ಬೆಳಿಗ್ಗೆ ಹೊರಡ್ತಾ ಇದ್ದೆ, ಒಂದು ಮಾತ್ರೆ ಬಾಯಿಗೆ ಹಾಕ್ಕೊಂಡ, ಒಂದು ಕಿಸೆಯಲ್ಲಿ ಇಟ್ಕೊಂಡೆ. ಇದು ಏನಪ್ಪ ಅಂತ ಕೇಳಿದೆ. ಅದು ಒಂದು ಪೇನ್ ಕಿಲ್ಲರ್, ಇಂಪಾರ್ಟೆಂಟ್ ಮೀಟಿಂಗ್ ಉಂಟು, ತಲೆನೋವು ಬಂದರೆ ಎಲ್ಲ ಹಾಳಾಗ್ತದೆ ಅಂತೇಳಿ. ಇವನು ತಲೆನೋವು ಬರ್ತದಂತೆ ಮೊದಲೇ ಮಾತ್ರೆ ತಗೊಳ್ಳೋದು, ಒಂದು ಜಾಬಲ್ಲಿ ಮುಂಜಾಗ್ರತೆ, ಒಂದು ಜಾಬಲ್ಲಿ ಇಟ್ಕೊಂಡಿದ್ದಾನೆ. ಅಂದರೆ ಇನ್ನು ಪುನಃ ಬಂದರೆ ಅಂದರೆ ಇವತ್ತು ಇಸ್ ಇಂಪಾರ್ಟೆಂಟ್ ಡೇ ಅಂತೇಳಿ. ಮಕ್ಕಳಿಗೆ ಪರೀಕ್ಷೆ ಬಂದಾಗ ತಲೆನೋವು, ಹೊಟ್ಟೆ ನೋವು ಬಂದಾಗ, ಇವರಿಗೆ ಮೀಟಿಂಗ್ ಇದ್ದಾಗ ಸಹಜವಾಗಿ ತಲೆನೋವು ಬರ್ತದೆ ಅನ್ನೋದು ಗ್ಯಾರಂಟಿ ಇರ್ತದೆ ಅವರಿಗೆ. ಹಾಗೆ ಅನಗತ್ಯವಾಗಿ ಅದು ನಿಜವಾಗಿ ಸಹ ಅಗತ್ಯ ಇಲ್ಲದಂಥ ಒಂದು ವ್ಯವಸ್ಥೆ. ಈ ರೀತಿ ದುರ್ಬಳಕೆ ಮಾಡಿದಾಗ ಏನಾಗ್ತದೆ ಅಂದರೆ, ನಾವು ತಿನ್ನುವ ಎಲ್ಲ ಮೆಡಿಸಿನ್ಗಳು, ಈಗ ಆ್ಯಂಟಿಬಯೋಟಿಕ್ ಇರ್ಬೋದು, ಅನಾಲ್ಜೆಸಿಕ್ಸ್ ಇರ್ಬೋದು, ಕ್ರೋಸಿನ್, ಮೊದಲೆಲ್ಲ ಅನಾಲ್ಜಿನ್ ಅಂತ ಬರ್ತಾಯಿತ್ತು, ಅದನ್ನು ಹೆಚ್ಚಾಗಿ ದುರ್ಬಳಕೆ ಆಗ್ತಾಯಿತ್ತು. ಆಮೇಲೆ ಕ್ರೋಸಿನ್ ಅಷ್ಟು ಹೆಚ್ಚಿನವರು, ಮತ್ತು ಆಸ್ಪ್ರಿನ್ ಅಂತೇಳಿ, ಡೋಲೋ ಅಂತೇಳಿ, ಬೇರೆ ಬೇರೆ ಮಾತ್ರೆಗಳು ನೋವಿನ. ಕೆಲವೊಂದು ಮನೆಗಳಲ್ಲಿ ಒಂದಷ್ಟು ಮೆಡಿಕಲ್ ಶಾಪ್ಗಳು ಪ್ರತಿ ಮನೆಯಲ್ಲೂ ಇದೆ. ನಮ್ಮ ಭಾರತದ ದುರ್ದೈವ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಸಹ ಒಂದು ಮೆಡಿಕಲ್ ಶಾಪ್ ಇದೆ, ತಯಾರಿಟ್ಟಿರ್ತೇವೆ ನಾವು. ಇದು ಅದರಲ್ಲಿ ಚೀಟಿಯಲ್ಲಿ ಬರುತ್ತೆ, ತಲೆನೋವಿಗೆ, ಹೊಟ್ಟೆ ನೋವಿಗೆ, ಹಲ್ಲು ನೋವಿಗೆ, ಜ್ವರಕ್ಕೆ ಅಂತೇಳಿ ಬೇರೆ ಬೇರೆ ಚೀಟಿಯಲ್ಲಿ ಬರೆದು ಮಾತ್ರೆ ಇಟ್ಟಿರ್ತಾರೆ. ಆ ವ್ಯವಸ್ಥೆ ನಮಗೆ ಬೇಡ. ನಿಮಗೆ ನೋವು ಬಂದಾಗ, ಈಗ ನಮ್ಮ ಒಂದೊಂದು ಬೀದಿಯಲ್ಲಿ 3 ಡಾಕ್ಟರ್ಗಳಿದ್ದಾರೆ, ಹಲ್ಲಿನ ಡಾಕ್ಟ್ರು ಇದ್ದಾರೆ, ಮತ್ತು ಬೇರೆ ಬೇರೆ ರೀತಿಯ ಡಾಕ್ಟ್ರುಗಳು, ಪ್ರತಿಯೊಂದಕ್ಕೂ ಕೈಗೆ, ಕಾಲಿಗೆ, ತಲೆಗೆ ಎಲ್ಲದಕ್ಕೂ ಡಾಕ್ಟರ್ಗಳಿದ್ದಾರೆ ನಿಮ್ಮಲ್ಲಿ. ನಮ್ಮ ಭಾರತ ದೇಶದಲ್ಲಿ ಬಹಳ ಸುಲಭವಾಗಿ ಸಿಗ್ತಾರೆ. ನೀವು ಫಾರಿನ್ ಕಂಟ್ರೀಸ್ನಲ್ಲಿ ವೈದ್ಯರುಗಳು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ನಿಮಗೆ ಎಂಥದೇ ತೊಂದರೆ ಆದಾಗ ನೀವು ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗಬೇಕು. ನಮ್ಮಲ್ಲಿ ವೈದ್ಯರುಗಳ ಸೇವೆ ಚೆನ್ನಾಗಿದೆ, ವೈದ್ಯರುಗಳು ಕೈಕಾಲಿಗೆ ಒಬ್ಬರು ಸಿಗ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆನೂ ಇದೆ, ಪೂರಕವಾದ ವ್ಯವಸ್ಥೆ ಇದೆ, 24 ಗಂಟೆಯೂ ನಿಮಗೆ ವೈದ್ಯರು ಸಿಗ್ತಾರೆ. ಹಾಗಿರುವಾಗ ನೀವು ಮನೆಯಲ್ಲಿ ಮೆಡಿಕಲ್ ಶಾಪ್ ಇಡಬೇಕಾದ ಅವಶ್ಯಕತೆ ಇಲ್ಲ. ಅಗತ್ಯವಿದ್ದಾಗ ಡಾಕ್ಟ್ರು ಕೊಟ್ಟಾಗ ಹೇಳಿದ ರೀತಿಯಲ್ಲಿ ಸೇವನೆ ಮಾಡಿದರೆ ಖಂಡಿತವಾಗಿ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಮಾತ್ರೆ ತಿನ್ನುವುದು, ಒಂದು ಮಾತಿದೆ, ಔಷಧಿಗಳನ್ನು ಔಷಧಿ ರೀತಿಯಲ್ಲೇ ತಿನ್ನಬೇಕು ಅಂತೇಳಿ. ಯು ಶುಡ್ ಈಟ್ ಮೆಡಿಸಿನ್ಸ್ ಲೈಕ್ ಮೆಡಿಸಿನ್ಸ್ ಓನ್ಲಿ. ನೀವು ಔಷಧಿಯನ್ನು ಆಹಾರದ ರೀತಿಯಲ್ಲಿ ತಿಂದರೆ ಆಮೇಲೆ ನೀವು ಅದೇ ಆಹಾರವನ್ನು ಔಷಧಿ ರೀತಿಯಲ್ಲಿ ತಿನ್ನಬೇಕಾದಂಥ ಒಂದು ವ್ಯವಸ್ಥೆಗೆ ಬರ್ತೇವೆ. ಔಷಧಿಗಳನ್ನು ಔಷಧಿ ರೀತಿಯಲ್ಲಿ ಹೆಚ್ಚಿನವರು ನಾನು ನೋಡಿದ್ದೇನೆ, ಒಂದಿಷ್ಟು ಊಟ ಮಾಡ್ತಾರೆ, ಊಟ ಆದಮೇಲೆ ಒಂದು 20 ಮಾತ್ರೆ ತಿಂತಾರೆ. ಅವರಿಗೆ ಹೊಟ್ಟೆ ತುಂಬುದು ಯಾವಾಗ? ಆ ಔಷಧಿ ತಿಂದ ಮೇಲೆ. ಬಿ ಪಿಗೊಂದು ಮಾತ್ರೆ, ಕೊಲೆಸ್ಟ್ರಾಲಿಗೆ ಒಂದು ಮಾತ್ರೆ, ಹಾರ್ಟಿಗೆ ಒಂದು ಮಾತ್ರೆ, ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗಲ್ಲ ಅಂತ ಒಂದು ಮಾತ್ರೆ, ಎಲ್ಲದಕ್ಕೂ ಮಾತ್ರೆ ಇದೆ ಇವಾಗ. ಪ್ಲಸ್ ಒಂದು ವೈಟಮಿನ್ ಮಾತ್ರೆ ಇರ್ತದೆ, ಪ್ಲಸ್ ಒಂದು ಕ್ಯಾಲ್ಸಿಯಂ ಮಾತ್ರೆ ಇರ್ತದೆ, ಮತ್ತು ಹೀಗೆ ಒಂದು ಗ್ಯಾಸಿನ ಮಾತ್ರೆ, ಒಂದು ಎಸಿಡಿಟಿ ಮಾತ್ರೆ, ಇಷ್ಟು ಆಗುವಾಗ ಬೇಕೇ ಬೇಕು. ಸೊ ಒಂದು 10 ಮಾತ್ರೆ ಇವನಿಗೆ ಊಟ ಹೊಟ್ಟೆ ತುಂಬುತ್ತದೆ ಚೂರು ತಿಂದಾಗ. ಯಾಕೆಂದರೆ ಮತ್ತೆ ಮಾತ್ರೆ ತಿನ್ನಬೇಕು, 2 ಗ್ಲಾಸ್ ನೀರು ಕುಡಿಬೇಕು ಅಷ್ಟು ಮಾತ್ರೆ ತಿನ್ನಬೇಕಾದ್ರೆ. ಸೊ ಇದು ಏನಾಗ್ತದೆ ಅಂತ ಹೇಳಿದರೆ, ನಾವು ಮಾತ್ರೆ ತಿನ್ನಲಿಕ್ಕೆ ಬದುಕಿದಾಗೆ ಆಗ್ತದೆ.
ಹಾಗೆ ಆಗಬಾರ್ದು. ಈಗ ನಾವು ಹೆಚ್ಚು ಮಾತ್ರೆ ಜಾಸ್ತಿ ತಗೊಂಡಷ್ಟು ನಾವು ದೇಹದ ಒಳಗೆ ಹೋದಂಥ ಮಾತ್ರೆ ಉಂಟಲ್ಲ, ಹೊರಗೆ ಹೋಗ್ಬೇಕು ತಾನೆ, ಅದು ಹೊಟ್ಟೆ ಒಳಗೆ ಇರಲಿಕ್ಕೆ ಆಗೋದಿಲ್ಲ. ಅದನ್ನು ಏನು ಮಾಡಬೇಕು, ಮೆಟಬಲೈಸ್ ಆಗಬೇಕು. ನಮ್ಮ ದೇಹದಲ್ಲಿ ಲಿವರ್ ಇದೆ, ಕಾರ್ಖಾನೆ ದಿಂದ ಎಲ್ಲ ಮೆಡಿಸಿನನ್ನು ಅದನ್ನು ಜೀರ್ಣ ಪಚನ ಮಾಡುವಂಥ ಕೆಲಸ ನಮ್ಮ ಲಿವರಿಗಿರ್ತದೆ, ಅಥವಾ ಅದನ್ನು ದೇಹದಿಂದ ಹೊರಗೆ ಹಾಕೋ ಕೆಲಸ ನಮ್ಮ ಕಿಡ್ನಿಗಳಿಗಿರ್ತದೆ. ಸೊ ನಮ್ಮ ಜಾಸ್ತಿ ಮಾತ್ರೆ ತಿಂದಷ್ಟು ನಮ್ಮ ಲಿವರ್ ಸಿರ್ಹೋಸಿಸ್ ಅಂತ ಹೇಳ್ತೇವೆ, ಲಿವರ್ ಕೆಲಸ ಹಾಳಾಗ್ತದೆ. ನೀವು ನಿರಂತರವಾಗಿ ಔಷಧಿ ತಗೊಳ್ತಾ ಇದ್ದರೆ 50 ವರ್ಷವಾಗ ನಿಮ್ಮ ಇದು ಲಿವರ್ ಕೆಲಸ ಮಾಡೋದು ನಿಲ್ಲಿಸ್ತದೆ, ಕಿಡ್ನಿ ಫೇಲ್ ಆಗ್ತದೆ. ನೀವು ತಿಂದ ಎಲ್ಲ ಮೆಡಿಸಿನ್ಗಳು ಮೂತ್ರದ ಮುಖಾಂತರ ಹೆಚ್ಚಿನ ಔಷಧಿಗಳು ಬೈ ಪ್ರಾಡಕ್ಟಾಗಿ ಹೊರಗೆ ಹೋಗಬೇಕು. ಸೊ ಅತಿಯಾದ ಔಷಧಿಗಳ ಸೇವನೆಯಿಂದ ನಿಮ್ಮ ಕಿಡ್ನಿಯೂ ಹಾಳಾಗ್ತದೆ, ನಿಮ್ಮ ಲಿವರು ಹಾಳಾಗ್ತದೆ, ಮತ್ತು ನಿಮ್ಮ ಎಲ್ಲ ಸಿಸ್ಟಮ್ಗಳು ಹಾಳಾಗ್ತದೆ. ಸೊ ಔಷಧಿಯನ್ನು ಔಷಧಿಯ ರೀತಿಯಲ್ಲೇ ಸೇವಿಸಬೇಕು. ಔಷಧಿಯನ್ನು ಆಹಾರದಂತೆ ತಿನ್ನುವಂಥ ಒಂದು ಪರಿಪಾಠವನ್ನು ನಾವು ಬಿಟ್ಟು ಬಿಡಬೇಕು. ವೈದ್ಯರ ಸೂಚನೆ ಮೇರೆಗೆ ಸೂಚಿಸಿದ ಡೋಸೇಜ್ನಲ್ಲಿ ಮಾತ್ರ ತೆಗೆದುಕೊಂಡ್ರೆ ಮಾತ್ರ ಅದು ಔಷಧಿ ಆಗ್ತದೆ, ಇಲ್ಲದ್ರೆ ಔಷಧಿಯು ವಿಷವಾಗಿ ನಮ್ಮನ್ನು ಕಾಡ್ತದೆ ಅಂತ ಹೇಳಲಿಕ್ಕೆ ನಾಚಿಕೊಳ್ಳೋದು. ಅಂದರೆ ಇದನ್ನು ನಾವು ನಿಯಂತ್ರಿಸುವುದು ನಮ್ಮ ಕೈಯಲ್ಲೇ ಇದೆ. ಖಂಡಿತವಾಗಿ ಸಹ ಯಾವುದೇ ಔಷಧಿಗಳನ್ನು ವೈದ್ಯರ ಚೀಟಿ ಇಲ್ಲದೆ ಕೊಡಬಾರ್ದು. ವೈದ್ಯರ ಚೀಟಿಯಂತೆ ಕೊಡಬೇಕು, ವೈದ್ಯರು ಹೇಳಿದಷ್ಟೇ ಕೊಡಬೇಕು. ಓವರ್ ದ ಕೌಂಟರ್ ಯಾವುದೇ ಔಷಧಿಗಳು ಸಿಗದ ರೀತಿಯಲ್ಲಿ ಯಾವ್ಯಾವುದು ಕೊಡಬೇಕಾದ್ದನ್ನು ಮಾತ್ರ ಕೊಡಬೇಕು. ಅದು ಹಾಗೆ ಮಾಡಿದರೆ ಔಷಧಿ ನಿಯಂತ್ರಣ ಕಾಯ್ದೆ ಅಂತಲೇ ಇದೆ, IPA ಅಂತೇಳಿ, ಇಂಡಿಯನ್ ಫಾರ್ಮಕೋಪಿಯಾ ಅಂತೇಳಿ. ಅದರ ಕೆಲವೊಂದು ಡ್ರಗ್ಗಳನ್ನು ಯಾವ ರೀತಿ ಕೊಡಬೇಕು ಅಂತೇಳಿ, ಕೆಲವೊಂದು ಔಷಧಿಗಳನ್ನು ಕೊಡಬಾರ್ದಂತಿದೆ, ಕೆಲವೊಂದು ಔಷಧಿಗಳನ್ನೇ ಮಾತ್ರ ಕೊಡಬೇಕಂತಿದೆ. ಅದನ್ನೆಲ್ಲ ಸರಿಯಾಗಿ ಪಾಲಿಸಿದರೆ ಈ ರೀತಿಯ ಎಲ್ಲ ಔಷಧಿಗಳ ದುರ್ಬಳಕೆಯನ್ನು, ನೀವು ನೋವಿಗೆ ಹೋಗಿ ನೀವು ಮೆಡಿಕಲ್ ಶಾಪಲ್ಲಿ ಎಲ್ಲ ನೋವಿಗೂ ಅವ್ರ ಹತ್ರ ಮಾತ್ರೆ ಇರ್ತಾರೆ. ನೀವು ಕುಳಿ ಬೇನೆ ಉಂಟು ಕೊಡ್ತಾರೆ, ಹಲ್ಲೊಂದು ತಲೆನೋವು ಮಾತ್ರೆ, ಎಲ್ಲದಕ್ಕೂ ಮಾತ್ರೆ. ನೀವು ಒಂದು ಬೇರೆ ಬೇನೆ ಉಂಟು, ಬೆನ್ನು ನೋವು ಉಂಟು, ಮಾತ್ರೆ ಎಲ್ಲದಕ್ಕೂ ಮಾತ್ರೆ. ನೀವು ಅದನ್ನೇ ತಗೊಂಡೋಗಿ, ನೀವು ಒಂದು ತಗೊಂಡು ಹೋಗೋದಿಲ್ಲ, 10 ಮಾತ್ರೆ ತಗೊಂಡು ಹೋಗ್ತೀರಾ, ಅದನ್ನು ಮನೇಲಿ ಇಡ್ತೀರಾ, ಅದನ್ನು ಮತ್ತೆ ಪಕ್ಕದ ಮನೆಯವರಿಗೂ ಕೊಡ್ತೀರಾ, ಎಲ್ಲರಿಗೂ ಹಂಚುತ್ತೀರಾ. ಇದು ಚಾಕ್ಲೇಟ್ ಹಂಚಿದಾಗ ನೀವು ಮಾತ್ರೆ ಹಂಚಿದರೆ ಎಲ್ಲಿ ಹಾಳಾಗೋದು, ಅವನ ದೇಹದ ಅಂಗಗಳೇ ಹಾಳಾಗೋದು, ಅವನ ಲಿವರ್ ಹೋಗ್ತದೆ, ಅವನ ಕಿಡ್ನಿ ಹೋಗ್ತದೆ. 50 ವರ್ಷ ಆದಾಗ ಎಲ್ಲವೂ ಹೋಗಿರ್ತದೆ. ಈಗ ಆಲ್ಕೋಹಾಲ್ ತಿಂದರೆ ನಮ್ಮ ಹೇಗೆ ಲಿವರ್ ಹಾಳಾಗ್ತದೋ, ಕಿಡ್ನಿ ಹಾಳಾಗ್ತದೋ, ಅದೇ ರೀತಿ ಅತಿಯಾದ ಔಷಧಿಗಳ ಬಳಕೆಯನ್ನು ನಮ್ಮ ಲಿವರ್, ಕಿಡ್ನಿ ಹಾಳಾಗ್ತದೆ. ಇದನ್ನು ಜನರು ಅರ್ಥ ಮಾಡ್ಕೊಳ್ಬೇಕು. ಆವಾಗ ಖಂಡಿತವಾಗಿ ಅವರ ದೇಹದ ಆರೋಗ್ಯ ಅವರ ನಿಯಂತ್ರಣದಲ್ಲಿ ಇರ್ತದೆ. ಆ್ಯಂಟಿಬಯೋಟಿಕ್ಗಳನ್ನು ಅಷ್ಟೇ ಸರಿಯಾದ ರೀತಿಯಲ್ಲಿ ಬಳಸಿದರೆ ದುರ್ಬಳಕೆ ಆಗೋದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಈಗ ನಾವು ಮೆಡಿಕಲ್ ಅಂತ ಹೇಳುವಾಗ ಈಗ ಆನ್ಲೈನಲ್ಲೂ ಕೂಡ ಮಾತ್ರೆಗಳು ಸಿಗುವಂತಹ ಪರಿಪಾಠ ಆಗಿದೆ. ಹೌದಾ? ಇದು ಈ ವಿಷಯಕ್ಕೆ ಸಂಬಂಧಪಟ್ಟದಲ್ಲ, ಆದರೂ ಸೂಕ್ಷ್ಮವಾಗಿ ವಿಷಯಕ್ಕೆ ಸಂಬಂಧಪಟ್ಟದೆ. ನೋಡಿ, ಆನ್ಲೈನ್ ಮೆಡಿಕೇಷನ್ ಅನ್ನೋದು ಒಂದು ಬಹಳ ಒಂದು ಕೆಲವೊಂದು ಮೆಡಿಸಿನ್, ಹೆಚ್ಚಿನ ಮೆಡಿಸಿನ್ಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ತಲುಪ್ತದೆ. ಯಾವ ಮೆಡಿಸಿನ್ಸ್ಗಳು ನಿಮಗೆ ಬೇಕು ಎಲ್ಲವನ್ನೂ ಸಹ ಈಗ ಅದರಲ್ಲಿ ಏನು ಸ್ಪೆಷಲ್ ಪ್ರಮೋಷನ್ ಇದೆ, 30% ಡಿಸ್ಕೌಂಟ್. ಅಲ್ಲ, ಒಂದು ಬದಿಯಿಂದ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆ ಕೊಡಬಾರ್ದು, ತಗೊಳ್ಬಾರ್ದು ಅಂತ ಹೇಳ್ತಾರೆ. ಈ ಆನ್ಲೈನ್ಗೆ ಯಾವ ನಿಯಂತ್ರಣವೂ ಇರುವುದಿಲ್ಲ. ಆನ್ಲೈನ್ ಮೆಡಿಕೇಷನ್ಸ್ ಕೊಡುವಾಗ ಅದರಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ಅದರಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡಬೇಕಾಗತ್ತೆ. ಬಟ್ ಅದು ಅಷ್ಟು ಫಾಲೋ ಮಾಡೋದಿಲ್ಲ ನಮ್ಮಲ್ಲಿ. ಈಗ ನಿಮಗೆ ಒಬ್ಬ ರೆಗ್ಯುಲರ್ ಮೆಡಿಕೇಷನ್, ಈಗ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇರುವವರಿಗೆ ಮೆಡಿಸಿನ್ ಇದ್ದರೆ ನೀವು ಇಂತಿಷ್ಟು 1 ತಿಂಗಳ ಮೆಡಿಸಿನ್ 30 ಈ ಮಾತ್ರೆ ಬೇಕು, 10-50 ಮಾತ್ರೆ ಬೇಕು, 30 ಅಂತ ಹೇಳಿದರೆ ಅದಕ್ಕೆ ಪೂರಕವಾದಂಥ ಡಾಕ್ಟರ್ ಪ್ರಿಸ್ಕ್ರಿಪ್ಷನನ್ನು ನೀವು ರಿಕ್ವೆಸ್ಟ್ ಮಾಡುವಾಗ ನೀವು ಕಳಿಸಬೇಕಾಗತ್ತೆ. ಆನ್ಲೈನಲ್ಲಿ ನಾವು ಹಾಕುವಾಗ ಪ್ರಿಸ್ಕ್ರಿಪ್ಷನನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಬಟ್ ಅಷ್ಟು ಎಲ್ಲಿ ನಾವು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಶಾಪಲ್ಲಿ ಓಪನ್ ಆಗಿ ತಗೊಳ್ತೀವೋ ಹಾಗಿರುವಾಗ ಆನ್ಲೈನಲ್ಲಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ನಡೀಲಿಕ್ಕೆ ಸಾಧ್ಯವಿದೆ. ಸೊ ಅಂತಹ ಸಂದರ್ಭಗಳಲ್ಲಿ ನಿದ್ದೆ ಮಾತ್ರೆಗಳು ಸಹ ಕೆಲವೊಂದು ಡ್ರಗ್ಗಳು ಆನ್ಲೈನಲ್ಲಿ ಸಿಗಲ್ಲ, ಕೆಲವೊಂದು ಮಾತ್ರ ಸಿಗುವಂಥದ್ದು, ಹೆಚ್ಚಿನ ಎಲ್ಲ ಔಷಧಿಗಳು ಸಿಗೋದಿಲ್ಲ. ಬಟ್ ಆನ್ಲೈನ್ ಮೆಡಿಕೇಷನಿಂದಲೂ ಬಹಳಷ್ಟು ಆನ್ಲೈನ್ನಿಂದ ಪರ್ಚೇಸ್ ಮಾಡುವಾಗ ಬಹಳಷ್ಟು ತೊಂದರೆಗಳು ಆಗಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಸಹ ನಿಯಂತ್ರಣ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಬರೀ ಆ್ಯಂಟಿಬಯೋಟಿಕ್ ಅಂತಲ್ಲ, ನಿದ್ದೆ ಮಾತ್ರೆ ಇರ್ಬೋದು, ಅಥವಾ BP ಮಾತ್ರೆ ಇರ್ಬೋದು, ಶುಗರ್ನ ಮಾತ್ರೆ ಇರ್ಬೋದು, ಎಲ್ಲವೂ ದುರ್ಬಳಕೆ ಆಗುವ ಸಾಧ್ಯತೆ ಇದೆ. ಎಲ್ಲವೂ ದುರ್ಬಳಕೆ ಆಗುವ ಸಾಧ್ಯತೆ ಇದೆ. ಅದಕ್ಕೂ ಸಹ ನಿಯಂತ್ರಣ ಮಾಡಬೇಕು. ಇಲ್ಲದಿದ್ದರೆ ಖಂಡಿತವಾಗಿ ಸಹ ತೊಂದರೆ ಆಗುವ ಸಾಧ್ಯತೆ ಇದೆ. ಇನ್ನೊಂದು ವಿಚಾರ, ಈ ಕೆಲವೊಂದು ರೋಗಗಳನ್ನು ನಾವು ಯಾವಾಗ ಆ್ಯಂಟಿಬಯೋಟಿಕ್ ದುರ್ಬಳಕೆ ತಡಿಬೋದು ಅಂದರೆ, ಕೆಲವೊಂದು ರೋಗಗಳನ್ನು ನಾವು ಲಸಿಕೆ, ವ್ಯಾಕ್ಸಿನೇಷನ್ ಮಾಡಿ ತಡೆಗಟ್ಬೋದು. ಈಗ DPT ಅಂತ ಗೊತ್ತು ಮಕ್ಕಳಿಗೆ, ಡಿಪ್ತೀರಿಯಾ ಬರಬಾರ್ದು. ಡಿಪ್ತೀರಿಯಾ ಅಂದರೆ ಇದು ಗಂಟಲಿಗೆ ತಾಗುವಂಥ ಸ್ಟ್ರೆಪ್ಟೋಕಾಕಸ್ ಇನ್ಫೆಕ್ಷನ್ ಆಗುವಂಥ ಒಂದು ರೋಗ. ಪರ್ಟ್ಯೂಸಿಸ್ ಅಂತ ಹೇಳ್ತಾರೆ, ಟಿಟಾನಸ್ ಅಂತೇಳಿ. ಡಿಪ್ತೀರಿಯಾ ರೋಗಕ್ಕೆ ನೀವು ಇಮ್ಯುನೈಸೇಷನ್ ಹಾಕಿದರೆ, ವ್ಯಾಕ್ಸಿನೇಷನ್ ಮಾಡಿಸಿದರೆ, ಲಸಿಕೆ ಹಾಕಿಸಿದರೆ ಮತ್ತೆ ನಿಮಗೆ ಆ ರೋಗ ಬರುವುದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಗಂಟಲು ನೋವು ಬರೋದಂತ ಇತ್ತು, ಅದಕ್ಕೆಲ್ಲ ತಿಂಗಳು ಪೆನಿಡ್ಯೂರ್ ಅಂತ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡ್ತಾ ಇತ್ತು. ಈಗ ನಾವು ಅದನ್ನು ಲಸಿಕೆ ಹಾಕಿ ಅದನ್ನು ನಿರ್ಮೂಲನೆ ಮಾಡಿದ್ದೇವೆ. ಸೊ ಹೆಚ್ಚಿನ ರೋಗಗಳನ್ನು ಲಸಿಕೆ ಹಾಕಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಮಕ್ಕಳಿಗೆ ಹೆತ್ತವರು ಎಲ್ಲ ಲಸಿಕೆಯಿಂದ ತಡೆಗಟ್ಟಬಹುದಾದಂತಹ ಎಲ್ಲ ರೋಗಗಳನ್ನು ಲಸಿಕೆ ಹಾಕಿಸಿ ತಡೆಗಟ್ಟಿದರೆ ಈ ಆ್ಯಂಟಿಬಯೋಟಿಕ್ ದುರ್ಬಳಕೆಯನ್ನು
ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಸಹ ನಾವು ಪರಿಪೂರ್ಣವಾಗಿ ಮಾಡಬೇಕು. ಹಾಗಾದರೆ ಇದರ ಮೇಲೆ ನಿಯಂತ್ರಣ ಬರಲಿಕ್ಕೆ ಸಾಧ್ಯ ಇದೆ. ಈಗ ಕೊನೆಯದಾಗಿ ಹೇಳೋದು, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಈ ಆ್ಯಂಟಿಬಯೋಟಿಕ್ನ ಅಗತ್ಯವನ್ನು ಆದಷ್ಟು ಕಡಿಮೆ ಮಾಡಿ ಹೇಗೆ ದೇಹದ ಆರೋಗ್ಯ ಕಾಪಾಡಿಕೊಳ್ಬೋದು? ನೋಡಿ, ನಮ್ಮ ದೇಹದ ಆರೋಗ್ಯವನ್ನು ನಾವು ಯಾವಾಗ ಚೆನ್ನಾಗಿ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಎಲ್ಲ ಸೋಂಕು ರೋಗಗಳನ್ನು ನಾವು ತಡೆಗಟ್ಬೋದು. ಈಗ ನಮ್ಮ ಮಂಗಳೂರನ್ನೇ ತಗೊಂಡ್ರೆ ನೋಡಿ, ನಮ್ಮ ಪರಿಸರ ಸ್ವಚ್ಛ ಇಲ್ಲದಿದ್ದರೆ ಈಗ ಡೆಂಗ್ಯೂ ಕಾಯಿಲೆ, ಡೆಂಗು, ಚಿಕನ್ ಗುನ್ಯಾ, ಮಲೇರಿಯಾ ಇದೆಲ್ಲ ಯಾವಾಗ ಬರ್ತದೆ? ಡೆಂಗು ರೋಗಕ್ಕೆ ಆಂಟಿಬಯೋಟಿಕ್ ಕೊಡಬೇಕಾಗತ್ತೆ. ಡೆಂಗು ರೋಗ ಬರೋದು ಯಾವಾಗ? ವೈರಾಣುವಿಂದ ಬರುವಂಥದ್ದು. ಪರಿಸರ ಸ್ವಚ್ಛವಾಗಿ ಸೆಕೆಂಡರಿ ಇನ್ಫೆಕ್ಷನ್ ಇಂದ ಆಗುವಾಗ ನಮಗೆ ಇದು ಬರ್ತದೆ, ಆಂಟಿಬಯೋಟಿಕ್ ಕೊಡಬೇಕಾಗತ್ತೆ. ಬೇರೆ ಬೇರೆ ತೊಂದರೆಗಳು ಬರ್ತದೆ. ಪರಿಸರ ಯಾವಾಗ ಸ್ವಚ್ಛ ಇಲ್ಲ, ಈಗ ಕಾಲರಾ ಬರ್ತದೆ ಮಳೆಗಾಲದಲ್ಲಿ, ಈ ಕೊಲೆ ಅಂತ ಹೇಳುವ ಒಂದು ಇದರಿಂದ ಬರುವಂಥದ್ದು, ಸ್ಟೆಪ್ಟೋಕಾಕಸ್ ಇನ್ಫೆಕ್ಷನ್ ಇರ್ಬೋದು, ಸ್ಟೆಫಲೋಕಾಕಸ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ನಿಮೋನಿಯಾ ಬರುವಂಥದ್ದು. ಇದೆಲ್ಲ ಯಾವಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಪರಿಸರದ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡಿಲ್ಲ ಅಂತೇಳಿ ಆದರೆ ಬೇರೆ ಬೇರೆ ರೀತಿಯ ರೋಗಾಣುಗಳು ಅಲ್ಲಿ ಫ್ಲರಿಶ್ ಆಗಿ ಅದರಿಂದ ರೋಗ ಬರಲಿಕ್ಕೆ ಸಾಧ್ಯ ಇದೆ. ಸೊ ಇದನ್ನು ನಾವು ನಿಯಂತ್ರಣ ನಮ್ಮ ಕೈನಲ್ಲೇ ಇದೆ. ನಮ್ಮ ಪರಿಸರದ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡ್ರೆ ಹೆಚ್ಚಿನ ಎಲ್ಲ ಸೋಂಕು ರೋಗಗಳನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು. ಇಲ್ಲದಿದ್ದರೆ ಆ ರೋಗ ಬಂದಾಗ ಇಂತಹ ಔಷಧಿಗಳು ದುರ್ಬಳಕೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಜೊತೆಗೆ ನಮ್ಮ ದೈನಂದಿನ ಆಹಾರ ಪದ್ಧತಿಯನ್ನು ಕೂಡ ನಾವು ಕಾಪಾಡಬೇಕು. ದೇಹದ ನೋಡಿ, ನಮ್ಮ ದೇಹಕ್ಕೆ ಇಮ್ಯುನಿಟಿ ಲೆವೆಲ್ ಅಂತ ನಾವು ಹೇಳ್ತೇವೆ. ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಮ್ಮ ತಿನ್ನುವ ಆಹಾರ, ನಾವು ದೈಹಿಕ ಚಟುವಟಿಕೆಗಳು ಚೆನ್ನಾಗಿದ್ದರೆ, ನಮ್ಮ ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಯಾವುದು ನಮಗೆ ಬರೋದಿಲ್ಲ. ನಾವು ತಿನ್ನುವ ಆಹಾರವೂ ಸಹ ಕಲುಷಿತ, ಕುಡಿಯುವ ನೀರು ಸಹ ಕಲುಷಿತ, ಸೇವಿಸುವ ಗಾಳಿ ಸಹ ಕಲುಷಿತ, ಎಲ್ಲವೂ ಎನ್ವೈರ್ನ್ಮೆಂಟ್ ಪೊಲ್ಯೂಷನ್ ಇದೆ, ಪರಿಸರವು ಅಶುದ್ಧವಾಗಿದೆ. ಹೀಗಿರುವಾಗ ನಮಗೆಲ್ಲ ಇಲ್ಲಬಲ್ಲದ ರೋಗಗಳೆಲ್ಲ ಬರ್ತದೆ. ಸೊ ಇದನ್ನೆಲ್ಲ ನಾವು ನಿಯಂತ್ರಣ ಮಾಡಬೇಕು. ನಮ್ಮ ದೇಹದ ಇಮ್ಯುನಿಟಿ ಲೆವೆಲನ್ನು ಜಾಸ್ತಿ ಆಗಬೇಕಾದ್ರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮಕ್ಕಳಿಗೆ ಪರಿಪೂರ್ಣವಾದ ಆಹಾರಗಳನ್ನು ನಾವು ಯಾಕೆ ಕೊಡಬಾರ್ದು? ಮನೆಯಲ್ಲಿ ಮಾಡಿದಂಥ ಇಡ್ಲಿ ದೋಸೆ ಯಾಕೆ ಕೊಡಬಾರ್ದು? ಶಾಲೆಗೆ ಹೋಗೋ ಮಕ್ಕಳಿಗೂ ಕೊಡೋದು ಲೇಸ್ ಕುರ್ಕುರೆನೆ, ಅದರಲ್ಲಿರೋ ಕ್ಯಾನ್ಸರ್ ಕಾರಕ ಔಷಧಿಗಳಿದೆ, ಪ್ರಿಸರ್ವೇಟಿವ್ಗಳಿದೆ. ಅದನ್ನು ತಿಂದಾಗ ಮಗುವಿಗೆ ಹೊಟ್ಟೆ ತುಂಬುತ್ತದೆ. ಆವಾಗ ಬೇರೆ ಊಟ ತಿನ್ನಲ್ಲ, ಒಂದು ತಿಂದಾಗಲೇ ಹೊಟ್ಟೆ ತುಂಬುತ್ತದೆ. ಆಗ ಅವನ ಬಾಡಿಯ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತದೆ. ಆಗ ಅವನಿಗೆ ಸೋಂಕಾಗುವ ಸಾಧ್ಯತೆ ಜಾಸ್ತಿ. ಅವನಿಗೆ ಬೇರೆ ನಾರ್ಮಲ್ ಆಹಾರ ತಿಂದರೂ ಮತ್ತೆ ಭೇದಿ ಆಗ್ತದೆ, ಅವನಿಗೆ ಬೇಗನೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರ್ತದೆ. ಸೊ ಇದನ್ನೆಲ್ಲ ನಾವು ನಮ್ಮ ವ್ಯವಸ್ಥೆಯನ್ನು ನಾವು ಸರಿಪಡಿಸ್ಕೊಳ್ಬೇಕು. ನಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸಬೇಕು, ಜೀವನ ಪದ್ಧತಿಯನ್ನು ಬದಲಾಯಿಸಬೇಕು, ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಡಬೇಕು. ಪ್ಲಸ್ ನಮ್ಮ ಮನೋಸ್ಥಿತಿಯನ್ನು, ನಮ್ಮ ಜೀವನ ಶೈಲಿಯ ಜೊತೆಗೆ ನಾವು ಅನಗತ್ಯವಾಗಿ ಔಷಧಿ ಸೇವನೆಯನ್ನು ನಿಲ್ಲಿಸಬೇಕು. ಎಲ್ಲವನ್ನೂ ಔಷಧಿಯಿಂದ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಟ್ಟು ಸತ್ಯವನ್ನು ಜನರು ಅರ್ಥ ಮಾಡಿಕೊಳ್ಬೇಕು. ನಾವು ತಿನ್ನುವ ಆಹಾರದಿಂದಲೇ ನಮ್ಮ ಹೆಚ್ಚಿನ ರೋಗಗಳನ್ನು ನಿಯಂತ್ರಿಸಬಹುದು ಅನ್ನುವ ಸಿಹಿ ಸತ್ಯವನ್ನು ಜನರು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಮಾಡಿ ಒಂದು ಪರಿಪೂರ್ಣವಾದ ಆರೋಗ್ಯ ಜೀವನ ಶೈಲಿಯನ್ನು ನಾವು ಬಳಸಿಕೊಂಡ್ರೆ ಖಂಡಿತವಾಗಿ ಸಹ ಆರೋಗ್ಯಪೂರ್ಣ ಬದುಕಲಿಕ್ಕೆ ಸಾಧ್ಯ ಇದೆ. ಔಷಧಿಗಳನ್ನು ಔಷಧಿ ರೀತಿಯಲ್ಲೇ ಸೇವಿಸೋಣ, ಔಷಧಿಯನ್ನು ಆಹಾರವಾಗಿ ತಿನ್ನುವ ಅವಶ್ಯಕತೆ ನಮಗೆ ಬರುವುದು ಬೇಡ ಅಂತೇಳಿ ನಾನು ನಮ್ಮ ಕೇಳುಗರಲ್ಲಿ ಪ್ರಾಮಾಣಿಕವಾಗಿ ಕೇಳ್ಕೊಳ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಆ್ಯಂಟಿಬಯೋಟಿಕ್ಗಳನ್ನು ಔಷಧಿಯ ರೀತಿಯಲ್ಲೇ ಸೇವಿಸೋಣ, ಅದನ್ನು ಆಹಾರದ ರೀತಿಯಲ್ಲಿ ಸೇವಿಸುವುದು ಬೇಡ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಆದಷ್ಟು ವಿಧಾನಗಳು ನಮ್ಮ ಕೈಯಲ್ಲೇ ಇದೆ. ನಮ್ಮ ಪರಿಸರ ಸ್ವಚ್ಛವಾಗಿರಬೇಕು, ನಮ್ಮ ದೈನಂದಿನ ಆಹಾರ ಕ್ರಮಗಳು ಸರಿಯಾಗಿರಬೇಕು. ಈ ರೀತಿಯಾಗಿ ಮಾಡಿದರೆ ನಮ್ಮ ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಅದರಲ್ಲೂ ಆ್ಯಂಟಿಬಯೋಟಿಕ್ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕವಾಗಿ ಡಾಕ್ಟರ್ ಸಲಹೆ ಇಲ್ಲದೆ ಖಂಡಿತವಾಗಿಯೂ ಇದನ್ನು ತೆಗೆದುಕೊಳ್ಳುವಂತಹ ದುಸ್ಸಾಹಸಕ್ಕೆ ನಾವು ಕೈ ಹಾಕದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅನ್ನುವಂತಹ ಹೇಳಿಕೆಯ ಮೂಲಕವಾಗಿ ಅತ್ಯಂತ ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೆ. ಧನ್ಯವಾದಗಳು.